अभ्यासयोगेन ततो माम् इच्छाप्तुं ಧನಂಜಯ. ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೊ. ಅಭ್ಯಾಸೇಪಿ हरे कृष्ण प्रभु जी. हरे कृष्णा. हरे कृष्ण प्रभु जी. हरे कृष्ण प्रभु जी. हरे कृष्ण. ಎಲ್ಲರೂ ಚೆನ್ನಾಗಿದ್ದೀರಾ? ಸಾರಿ, ನಮಸ್ತೆ ಪ್ರಭು ಜಿ. ಸ್ವಲ್ಪ ಹರೇ ಕೃಷ್ಣ ಪ್ರಭು. ಆಯ್ತು. ಧನ್ಯವಾದಗಳು. ಎಲ್ರಿಗೂ ನನ್ನ ಧ್ವನಿ ಕೇಳಿಸ್ತಾ ಇದೆ? ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ? ಎಸ್ ಪ್ರಭು, ಕೇಳಿಸ್ತಾ ಇದೆ ಗುರುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಎಲ್ರಿಗೂ ಇಸ್ಕಾನ್ ಮಂಗಳೂರವರಾಗಿದ್ದಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತ ಇವತ್ತಿನ ಅಧ್ಯಾಯ 12 ಭಕ್ತಿಯೋಗದ ಕೊನೆಯ ಅಧ್ಯಾಯ ಇದು. ನಾಳೆಯಿಂದ ಜ್ಞಾನಯೋಗ ಸ್ಟಾರ್ಟ್ ಆಗುತ್ತೆ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾವೆಂದಿನಂತೆ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರುಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಂ ಸಂತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾಂ ಸಾಗಮಲಲಿತಾ ಶ್ರೀರಾಧಾಂ. ಹೇ ಕೃಷ್ಣ ಕರುಣಾ ಬಿಂದೋ ದೀನಬಂಧೋ ಜಗತ್ಪದೇ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೇ ದೇವಿ ಪುನಮಾಮಿ ಹರಿಪ್ರಿಯೆ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀ ಭಕ್ತಿವೇದಾಂತ ಸ್ವಾಮಿನೇ ನಾಮಿನೇ ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೀ ನಿರ್ವಿಶೇಷ ಸಾಕ್ಷಾತ್ಕಾರಣ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಚಾರ್ಯ ಭಕ್ತರಿಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ನಿನ್ನೆ ನಾವೆಲ್ಲ ಭಗವಂತನ ವಿಶ್ವರೂಪ ದರ್ಶನವನ್ನ ಅವನ ಹೇಗೆ ಒಂದೇ ಏಕಾಂಶನ ಒಂದೇ ಅಂಶದಲ್ಲಿ ಇಡೀ ವಿಶ್ವವನ್ನು ಹೇಗೆ ಆವರಿಸಿಕೊಂಡಿದ್ದಾನೆ ಅವನು ಅನ್ನೋದನ್ನ ನಿನ್ನೆ ನಮ್ಗೆ ಅರ್ಜುನನಿಗೆ ವಿವರವಾಗಿ ಹೇಳ್ತಾನೆ. ಆಮೇಲೆ ಅರ್ಜುನ ಏನ್ ಹೇಳ್ತಾನೆ? ನಾನು ನಿನ್ನ ವಿಶ್ವರೂಪವನ್ನ ನೋಡ್ಲಿಕ್ಕೆ ಅರ್ಹ ಅಂತ ನಿನಗೆ ಅನ್ಸಿದ್ರೆ ನನಗೆ ಅದನ್ನ ತೋರಿಸು ಅಂತ. ಯಾಕೆಂದ್ರೆ ಮತ್ತೆ ಇಂತಹ ಒಂದು ವಿಶ್ವರೂಪವನ್ನ ಅರ್ಜುನಿಗಿಂತ ಮೊದಲು ಯಾರು ನೋಡಿಲ್ಲ ಅನ್ನೋದನ್ನು ಕೊನೆಗೆ ಭಗವಂತ ಹೇಳ್ತಾನೆ. ಯಾಕೆಂದ್ರೆ ವೇದಾಧ್ಯಯನದಿಂದ ತಪಸ್ಸಿನಿಂದ ಈ ರೀತಿಯಾಗಿ ಅವನ ವಿಶ್ವರೂಪ ದರ್ಶನವನ್ನ ಅಥವಾ ಅವನನ್ನೇ ನೋಡುವುದೇ ಸಹಿತ ತುಂಬಾ ಕಷ್ಟ ಅನ್ನೋದನ್ನ ಅವನು ಹೇಳ್ತಾನೆ. ಹೀಗೆ ಅವನ ಕಾಲನ ರೂಪದಲ್ಲಿ ಅವನು ಹೇಳ್ತಾನೆ ತಾನು ಕಾಲ. ಯಾಕೆಂದ್ರೆ ಕಾಲನ ಪ್ರಕಾರ ಎಲ್ಲ ನಿರ್ಣಯ ಆಗಿರತ್ತೆ, ಯಾರು ಹೇಗೆ ಏನು ಅನ್ನುವಂತಹದ್ದು. ಅದರಿಂದ ಅವನು ತಾನು ಕಾಲ ಅನ್ನೋದಂತಹದನ್ನ ಹೇಳ್ತಾನೆ. ಅಂದ್ರೆ ಇಲ್ಲಿ ನಾನು ಲಯಿಸ್ಲಿಕ್ಕೆ ಬಂದಿದ್ದೇನೆ. ಯಾರನ್ನ? ಏನ್ ಹೇಳ್ತಾನೆ ಅವನು? ಪಾಂಡವರನ್ನ ಬಿಟ್ಟು
ಉಳಿದವರೆಲ್ಲರೂ ಇಲ್ಲಿ ಕೊಲ್ಲಲ್ಪಡ್ತಾರೆ ಅನ್ನೋದನ್ನ ಅವನು ಹೇಳ್ತಾನೆ. ಹಾಗೆಯೇ ಅರ್ಜುನ ಮತ್ತೆ ಹೇಳ್ತಾನೆ, ಇಲ್ಲ ಇನ್ನ ಚತುರ್ಭುಜ ರೂಪ ತೋರಿಸಿ ನನಗೆ ಮತ್ತೆ ಅವನು ಒರಿಜಿನಲ್ ರೂಪಕ್ಕೆ ಬರ್ತಾನೆ, ನಾರಾಯಣನ ರೂಪವನ್ನು ತೋರಿಸಿ. ಮತ್ತೆ ಆಮೇಲೆ ಹೇಳ್ತಾನೆ, ಭಗವಂತ ಹೇಳ್ತಾನೆ ಏನು, ಭಕ್ತ್ಯ ತೋಮ ಅನನ್ಯ ಶಕ್ಯ, ಅಂದ್ರೆ ಯಾರು ಭಗವಂತನ ಕುರಿತಾಗಿ ಶುದ್ಧ ಭಕ್ತಿಯನ್ನ ಮಾಡ್ತಾರೆ, ಯಾರು ಅವನಲ್ಲಿ ನಿಸ್ಸಂದೇಹವಾಗಿ ಅಂದ್ರೆ ನಿಶ್ಚಲವಾದ ಮನಸ್ಸಿನಿಂದ ಅವನನ್ನ ಧ್ಯಾನಿಸ್ತಾರೆ, ಅಂಥವ್ರು ಖಂಡಿತವಾಗಿ ಅವನ ಹತ್ರ ಬರ್ತಾರೆ. ಆದ್ರಿಂದ ಅವನು ಹೇಳ್ತಾನೆ, ಅರ್ಜುನ ನೀನು ಬರೀ ನಿಮಿತ್ತ ಮಾತ್ರ ಭವಸವ್ಯ ಸಾಕ್ಷಿ, ಏಳು ಯುದ್ಧ ಮಾಡು. ಯಾಕೆಂದ್ರೆ ಯುದ್ಧದ ನಿರ್ಣಯ ಅವನ ಪ್ರಕಾರ ಆಲ್ರೆಡಿ ಆಗಿದೆ. ಆದ್ರಿಂದ ಅವನು ಹೇಳ್ತಾನೆ, ನೀನು ಖಂಡಿತವಾಗಿಯೂ ಜಯಿಸ್ತೀಯ, ಯುದ್ಧ ಮಾಡು ಅನ್ನೋದನ್ನ ಹೇಳ್ತಾನೆ. ಸೊ ಇಲ್ಲಿಗೆ ನಿನ್ನೆಯ ವಿಶ್ವರೂಪ ದರ್ಶನದ ಯೋಗ, ಇವತ್ತು ಭಕ್ತಿ ಯೋಗ. ಈಗ ಭಗವದ್ಗೀತೆ ಉದ್ದಕ್ಕೂ ಭಗವಂತ ಹೇಳ್ತಾ ಇರುವಂತಹದ್ದೇನು, ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಭಕ್ತಿ ಅನ್ನುವಂತಹದ್ದು ಇವತ್ತು ಮತ್ತೆ ಈ ಭಕ್ತಿ ಯೋಗದ ಕೊನೆಯ ಅಧ್ಯಾಯದಲ್ಲಿ ನಮಗೆ ಗೊತ್ತಾಗತ್ತೆ. ಮತ್ತೆ ಬೇರೆ ಬೇರೆ ವಿಧದಲ್ಲಿ ಭಕ್ತಿಯನ್ನ ಮಾಡುವಂತಹದ್ದು, ಪ್ರೋಗ್ರೆಸಿವ್ ಅಂದ್ರೆ ಹೇಗೆ ನಮ್ಮನ್ನ ಹಂತ ಹಂತವಾಗಿ ಮೇಲಕ್ಕೆ ಹೋಗ್ಲಿಕ್ಕೆ ಹೆಲ್ಪ್ ಮಾಡುವಂತಹದ್ದು. ಮತ್ತೆ ಕೃಷ್ಣನಿಗೆ ಪ್ರಿಯರಾದವರು ಯಾರು, ಅಂತಹ ಗುಣಗಳನ್ನು ಹೊಂದಿರುವವರು ಯಾರು ಅನ್ನೋದನ್ನ ನಾವಿವತ್ತು ನೋಡೋಣ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ನಾಮನಿಷ್ಠಾದ ಗುರೂಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ. ಅರ್ಜುನ ಉವಾಚ ಏವಂ ಸತತ ಯುಕ್ತಾಯೇ ಭಕ್ತಾ ಸ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಹ. ಅರ್ಜುನನು ಪ್ರಶ್ನಿಸಿದನು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು. ಸೊ ಇಲ್ಲಿ ಈಗ ಮುಖ್ಯವಾಗಿ ನಾವು ಭಗವಂತನನ್ನ ಸಾಕಾರ ರೂಪದಲ್ಲೋ ನಿರಾಕಾರ ರೂಪದಲ್ಲೋ ಯಾವ ರೀತಿಯಾಗಿ ನಾವು ಅವನನ್ನ ಅಂದ್ರೆ ಪೂಜಿಸಬೇಕು, ಅಥವಾ ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರು ಅಂದ್ರೆ ನಿಜವಾಗಿ ನಾವು ಯಾವ್ದನ್ನ ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ. ಯಾಕಂದ್ರೆ ಅರ್ಜುನಿಗೆ ಗೊತ್ತಿದೆ, ಆದ್ರೆ ಇಲ್ಲಿ ನಮಗೋಸ್ಕರ ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಕೆಲವರು ಭಗವಂತ ಎಲ್ಲೆಡೆ ಇದ್ದಾನೆ, ಅದರಿಂದ ಅವನು ಕಣ್ಣಿಗೆ ಕಾಣಿಸೋದಿಲ್ಲ, ಆದ್ರಿಂದ ಭಗವಂತ ನಿರಾಕಾರಿ, ಅವನ ಬ್ರಹ್ಮನಂತ ಅಂತ ಹೇಳ್ತಾರೆ ಅಲ್ವಾ. ಹಾಗಾದ್ರೆ ಭಗವಂತನ ನಿರಾಕಾರಿನೋ ಸಾಕಾರಿನೋ, ಅವನಿಗೆ ಆಕಾರ ಇದೆಯೋ ಇಲ್ವೋ? ನಿರಾಕಾರ ಬ್ರಹ್ಮ ಅಲ್ಲ. ಇಲ್ಲಿ ನಾವೇನ್ ಚತುರ್ಮುಖ ಬ್ರಹ್ಮನ ಬಗ್ಗೆ ಮಾತಾಡ್ತೇವೆ, ಆ ಬ್ರಹ್ಮ ಅಲ್ಲ. ಇಲ್ಲಿ ನಾವು ಹೇಳ್ತಾ ಇರೋದು ನಿರಾಕಾರ ಬ್ರಹ್ಮನ್ ಅಂತ ಅಂದ್ರೆ ದಿವ್ಯ ಜ್ಯೋತಿ, ಭಗವಂತನ ದಿವ್ಯ ಜ್ಯೋತಿ. ಕೆಲವರು ಆ ದಿವ್ಯ ಜ್ಯೋತಿಯ ಕುರಿತಾಗಿ ತಪಸ್ಸನ್ನ ಮಾಡ್ತಾರೆ. ಕೆಲವರು ಎಷ್ಟು ದಿವ್ಯ ಜ್ಯೋತಿಯನ್ನ ಮೇಲೆ ತಮ್ಮ ಮನಸ್ಸನ್ನ ಕೇಂದ್ರೀಕರಿಸಲಿಕ್ಕೆ ಅವರಿಗೆ ಸಾಧ್ಯವಾಗುತ್ತೆ, ಅಥವಾ ಭಗವಂತನ ನಿರಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನ ಎಷ್ಟು ಸಮಯದವರೆಗೆ ಅವರು ಕೇಂದ್ರೀಕರಿಸಬಹುದು. ಅದರಿಂದ ಮೂರ್ತಿ ಅಥವಾ ಭಗವಂತನ ಸಾಕಾರ ರೂಪದಲ್ಲಿಯೇ ನಾವು ಅವನನ್ನ ಪೂಜಿಸಬೇಕು ಅನ್ನೋದನ್ನ ಭಗವಂತ ಹೇಳ್ತಾನೆ. ಭಗವಂತ ನಿರಾಕಾರಿ ಅಲ್ಲ, ಭಗವಂತ ಸಾಕಾರಿ. ಅದು ಹಲವಾರು ಉಪನಿಷತ್ತುಗಳಲ್ಲಿ, ಯಾಕೆಂದ್ರೆ ಬ್ರಹ್ಮ ಸಮಿತಿಯಲ್ಲಿ ಅವನು ಹೇಳ್ತಾನೆ ಅಲ್ವಾ. ಅಂದ್ರೆ ವೇಣುಂ ಕೊಲಂತಂ ಅಂದ್ರೆ ಅವನು ಹೇಗಿದ್ದಾನೆ ಭಗವಂತ ಅನ್ನೋದ್ರ ಬಗ್ಗೆ ಹೇಳ್ತಾನೆ. ಸೊ ಅವನು ಸ್ಥಿರ ಯೌವನಂಚ ಅಂದ್ರೆ ಅದರಲ್ಲಿ ಮತ್ತೆ ಹೇಳ್ತಾನೆ, ಅವನು ಯಾವಾಗಲೂ ಸುಂದರ ಯುವಕನ ತರ ಕಾಣ್ತಾನೆ ಅಲ್ವಾ ಅನ್ನೋದನ್ನು ಹೇಳ್ತಾನೆ. ಸೊ ಭಗವಂತನಿಗೆ ಆಕಾರ ಇದೆ ಅಂತ ಬ್ರಹ್ಮ ಸಹಿತ ಹೇಳಿರುವಂತ ಅವನು ಹೇಗೆ ಕಾಣ್ತಾನೆ ಅನ್ನೋದು. ಅದಕ್ಕೆ ಮಯ್ಯಾವೇಶ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತ ಏಮೇ ಯುಕ್ತತಮಾಮತಃ. ಅಂದ್ರೆ ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ ಏನು, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ನಿಷ್ಠೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ
ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಎಂದು ಭಾವಿಸುತ್ತೇನೆ. ಸೊ ಪರಿಪೂರ್ಣತೆಯಲ್ಲಿ ಯಾವುದು ಶ್ರೇಷ್ಠ ಅನ್ನೋದರ ಬಗ್ಗೆ ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದೇನು, ಭಗವಂತ ನನ್ನ ಸಾಕಾರ ರೂಪದಲ್ಲಿ, ಅವನು 2 ಕೈಗಳ ಕೃಷ್ಣನ ರೂಪದಲ್ಲಿ, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ, ಅಂತಹ ರೂಪದಲ್ಲಿ ನಾವು ಯಾರು ಮನಸ್ಸನ್ನು ನಿಲ್ಲಿಸ್ತಾರೋ, ಅಂದ್ರೆ ಉಳಿದವರು ಬೇರೆ ರೂಪದಲ್ಲಿ ಮನಸ್ಸನ್ನು ನಿಲ್ಲಿಸ್ತಾರೋ ಅಂದ್ರೆ ಅವ್ರಿಗೇನು ಇದಿಲ್ಲ ಅಂತಲ್ಲ, ಆದ್ರೆ ಅವರ ಪರಿಪೂರ್ಣತೆ ಅಲ್ಲ ಅದು. ಪರಿಪೂರ್ಣತೆ ಅನ್ನುವಂಥದ್ದು ಭಗವಂತನ ಸಾಕಾರ ರೂಪದಲ್ಲಿಯೇ, ಆದ್ರಿಂದ ಅದು ಅಪರಿಪೂರ್ಣತೆ ಆದ್ರೂ ಅದು ಭಕ್ತಿಯ ಹಂತಕ್ಕೆ ತಮ್ಮನ್ನ ಕೊಂಡೊಯ್ಯುತ್ತೆ, ಅಂದ್ರೆ ಮೇಲ್ಗಡೆ ಕೊಂಡೊಯ್ಯುತ್ತೆ. ಆದ್ರೆ ಏನು, ಅದು ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ಪೂರ್ತಿಯಾಗಿ ನಾವು ಭಗವಂತನ ಸಾಕ್ಷಾತ್ಕಾರ ಆಗಬೇಕು ಅಂದ್ರೆ, ಪ್ರೇಮ ಭಕ್ತಿಯಲ್ಲಿ ನಾವು ಭಗವಂತನ ಜೊತೆಗೆ ನಮ್ಮ ಸಂಬಂಧವನ್ನ ಕಲ್ಪಿಸಿಕೊಳ್ಳಬೇಕಂದ್ರೆ ಭಗವಂತನ ಸಾಕಾರ ರೂಪದಲ್ಲಿಯೇ ನಾವು ಅವನಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸಬೇಕು. ಮತ್ತು ಅಧಿಕವಾದ ಅಲೌಕಿಕವಾದ ನಿಷ್ಠೆಯಿಂದ, ಅಲೌಕಿಕ ನಿಷ್ಠೆ ಅಲ್ಲ ಅದು, ಅಲೌಕಿಕವಾದಂತಹ ನಿಷ್ಠೆ. ಆ ನಿಷ್ಠೆ ಅನ್ನುವಂಥದ್ದು ನಮಗೆ ಅಷ್ಟು ಶ್ರದ್ಧೆಯಿಂದ ಬರಬೇಕಾಗಿರುವಂತಹದ್ದು. ಅದು ಬರತ್ತೆ ಭಕ್ತಿಯ ಹಂತದಲ್ಲಿ. ನಾವು ಭಕ್ತಿಯನ್ನ ಮಾಡ್ಕೊಳ್ತಾ ಹೋಗ್ತಾ 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 ಅಂತಹ ಒಂದು ಇದರಲ್ಲಿ ನಮ್ಗೆ ನಿಲ್ಲುವಂತೆ ಅವನೇ ಅಂತಹ ಬುದ್ಧಿಯನ್ನು ನಮ್ಗೆ ಕೊಡ್ತಾನೆ. ಅದರಿಂದ ಆತರ ನಾವು ನಿರತರಾಗಬೇಕು. ಅದಕ್ಕಾಗಿ ಈಗ ಮೊದಲು ಏನ್ ಮಾಡ್ಬೇಕು, ಅಭ್ಯಾಸ ಏನಂತ ಕೌಂತೆಯ ಅಂದ್ರೆ ಒಂದು ನಿಷ್ಠೆಯಿಂದ ಒಂದು ಅಭ್ಯಾಸವನ್ನ ಮಾಡ್ಲಿಕ್ಕೆ ಶುರು ಮಾಡಬೇಕು. ನಾವು ಅಭ್ಯಾಸ ಹೇಗೆ ಮಾಡೋದು, ಏನ್ ಮಾಡೋದು, ಭಗವಂತನಲ್ಲಿ ನಮ್ಮ ಮನಸ್ಸನ್ನ ನಿಲ್ಲಿಸಲಿಕ್ಕೆ ನಾವು ಅಭ್ಯಾಸ ಮಾಡಬೇಕು. ಅದಕ್ಕಾಗಿಯೇ ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಹೆಚ್ಚೆಚ್ಚು ಜಪಿಸೋದ್ರಿಂದ ಅದು ಖಂಡಿತವಾಗಿಯೂ ಸಾಧ್ಯವಾಗುತ್ತೆ. ಮೊದಲು ಬರೋದಿಲ್ಲ, ಏನ್ ಬೇಜಾರು ಮಾಡ್ಕೊಳ್ಳೋದು ಬೇಡ. ಹರೇ ಕೃಷ್ಣ ಮಹಾಮಂತ್ರ ಜಪಿಸುವಾಗ ಸ್ವಲ್ಪ ಅನ್ಸತ್ತೆ, ಬೇಗ ಮುಗಿಸ್ಬೇಕು, ಇಷ್ಟೊತ್ತು ಕುತ್ಕೊಳ್ಳಿ ಮಾಡ್ಲಿಕ್ಕೆ ಆಗೋದಿಲ್ಲ, ನೋ ಪ್ರಾಬ್ಲಮ್. ಬಿಡಬಾರ್ದು, ಪ್ರಯತ್ನ ಬಿಡಬಾರ್ದು. ಬಿಡ್ತಾ ಹಾಗೆ ಮುಂದೆ ಹೋಗ್ತಾ 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 ಸ್ವಲ್ಪ ಸಮಯದ ನಂತರ ನಿಮ್ಗೆ ಅರಿವಾಗ್ಲಿಕ್ಕೆ ಶುರುವಾಗತ್ತೆ. ಏನು ಭಗವಂತನಲ್ಲಿ ನಾನು ಮನಸ್ಸನ್ನ ಕೇಂದ್ರೀಕರಿಸುವುದು ಅಂದ್ರೆ ಏನು ಅಂತ. ಇಲ್ಲ ಅಂದ್ರೆ ಲೌಕಿಕವಾಗಿ ನಾವು ಬಹಳ ಜಂಜಾಟದಲ್ಲಿರ್ತೇವೆ. ಕೆಲವೊಂದು ತುಂಬಾ ಇಂಟ್ರಪ್ಷನ್ ಇರುತ್ತೆ, ಡಿಸ್ಟ್ರಾಕ್ಷನ್ಸ್ ಇರುತ್ತೆ ಜೀವನದಲ್ಲಿ. ಭಗವಂತನ ನಾವು ಮನಸ್ಸನ್ನು ಇಡಬೇಕಿಲ್ಲ, ಆದ್ರೆ ನಮ್ಮ ಪ್ರಯತ್ನವನ್ನ ನಾವು ಬಿಡಬಾರ್ದು. ಹರೇ ಕೃಷ್ಣ ಮಹಾಮಂತ್ರ ಎಷ್ಟು ರೌಂಡ್ ಆಗುತ್ತೋ ಅಷ್ಟು ರೌಂಡ್ ಶುರು ಮಾಡ್ಕೊಳ್ಳಿ. ಆಟೋಮೆಟಿಕಲಿ ಅದು ನೀವು 1 ರೌಂಡ್ 2 ರೌಂಡ್ 3 ರೌಂಡ್ 4 ರೌಂಡ್ ಹತ್ರ ಏರಿಸ್ತಾ ಹೋಗ್ಬೇಕು. ಹೀಗೆ ಹೋದಾಗ ಅಂದ್ರೆ ಪ್ರಭುಪಾದರ ಒಂದು ಇನ್ಸ್ಟ್ರಕ್ಷನ್ ಪ್ರಕಾರ, ಅವರ ಆಜ್ಞೆಯ ಪ್ರಕಾರ ನಾವು ಪ್ರತಿನಿತ್ಯ 16 ರೌಂಡ್ ಅಂತೂ ಮಾಡಬೇಕು. ಅದು ಪ್ರಭುಪಾದ ಆಶ್ರಯದಲ್ಲಿ ನಾವು ಅಂದ್ರೆ ಅವರ ಆಶ್ರಯವನ್ನ ಪಡೆದ ಹಾಗೆ. ಸೊ ಆದ್ರಿಂದ ಅಂದ್ರೆ ಆ ಹಂತಕ್ಕೆ ನಮ್ಮನ್ನು ನಾವು ಇರಿಸ್ಕೊಳ್ಳಿಕ್ಕೆ ನೋಡ್ಬೇಕು. ಮಿನಿಮಮ್ 16 ತಾಸು, 1.5 ಗಂಟೆ ಪ್ರತಿನಿತ್ಯ ತಗೊಳತ್ತೆ. ಬೆಳಗ್ಗೆ 4 ಗಂಟೆಗೆ ಏಳ್ಬೇಕಾಗತ್ತೆ, ಎದ್ದು ಮಾಡಬೇಕಾಗತ್ತೆ. ಅಷ್ಟು ಅಂದ್ರೆ ಸ್ವಲ್ಪ ನಮ್ಮದಾದಂತಹ ಒಂದು ಪ್ರಯತ್ನ ಬೇಕಾಗತ್ತೆ. ನಾವು ಹೀಗೆ ಅಂದ್ರೆ ಅಂತಹ ಒಂದು ದಾರಿಯಲ್ಲಿ ಸಾಗ್ಬೇಕಾದ್ರೆ, ಸೊ ಯಾರು ಭಗವಂತನಲ್ಲಿ ಮನಸ್ಸನ್ನ ಇಟ್ಟು ಅವನನ್ನ ಸಾಕಾರ ರೂಪದಲ್ಲಿ ಪೂಜಿಸ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಅನ್ನೋದನ್ನ ಇಲ್ಲಿ ಮತ್ತೆ ಅವನು ಹೇಳ್ತಾನೆ. ಸೊ ಭಕ್ತಿಯಲ್ಲಿ ನವವಿಧ ಭಕ್ತಿಗೆ ನಾವು ನೋಡಿದಾಗ ಶ್ರವಣಂ ಕೀರ್ತನಂ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಾಕ್ಷ್ಯಂ ಆತ್ಮನಿವೇದನಂ ಅಂತ, ಇದು 9 ರೀತಿಯಾದಂತಹ ನವವಿಧ ಭಕ್ತಿ ಅಂತ ಕರೆಯಲಾಗುತ್ತೆ. ಈ ನವವಿಧ ಭಕ್ತಿಯಲ್ಲಿ ಯಾವುದಾದ್ರೂ ಒಂದು ರೀತಿಯಾದಂತಹ ಭಕ್ತಿಯನ್ನು ನಾವು ಭಗವಂತನ ಕುರಿತಾಗಿ ಮಾಡಬಹುದು. ಒಂದನೆಯದಾಗಿ ನಾವು ನೋಡುವಂತಹದ್ದು ಶ್ರವಣಂ ಅಂದ್ರೆ ಭಗವಂತನ ಕುರಿತಾಗಿ ಕೇಳಿಸಿಕೊಳ್ಳುವುದು. ಶ್ರದ್ಧಾ ಭಕ್ತಿಯಿಂದ ಅವನೇ ದೇವೋತ್ತಮ ಪರಮಪುರುಷ ಅಂತ ನಾವು ಅವನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿ ಅವನ ಕುರಿತಾಗಿ ಕೇಳುವಂತಹದ್ದು, ಭಗವದ್ಗೀತೆಯನ್ನು ಕೇಳುವಂತಹದ್ದು, ಅಥವಾ ಹಲವಾರು ಉಪನಿಷತ್ತುಗಳನ್ನು ಕುರಿತಾಗಿ ಶ್ರೀಮದ್ ಭಾಗವತಂ ಬಗ್ಗೆ ಕೇಳುವಂತಹದ್ದು. ಸೊ ಇಲ್ಲಿ ಪರೀಕ್ಷಿತ ಮಹಾರಾಜ ಆ ರೀತಿಯಾಗಿ ನಿಮ್ಗೆ ಗೊತ್ತು, ಅವನಿಗೆ ಶಮ್ಯಕ ಮುನಿಯ ಆಶ್ರಮಕ್ಕೆ ಹೋಗ್ತಾನೆ ಅವನು ರಾಜನಾಗಿರುವಾಗ. ಆದರೆ ಶಮ್ಯಕ ಮುನಿ ತಪಸ್ಸಿನಲ್ಲಿ ಇರುವುದರಿಂದ ಯಾರು ಅವನಿಗೆ ಅತಿಥಿ ಸತ್ಕಾರ ಮಾಡೋದಿಲ್ಲ. ಸ್ವಲ್ಪ ಹೊತ್ತು ಅವನು ಈ ತರ ಎಲ್ಲ ಶಮ್ಯಕ ಮುನಿ ಕಣ್ ತೆರೆದು ನೋಡುವುದಿಲ್ಲ. ಯಾಕೆ ರಾಜ ಬಂದ್ರೆ ಋಷಿಮುನಿಗಳು ಅವರಿಗೆ ಸತ್ಕಾರ ಮಾಡಬೇಕಾಗುತ್ತೆ, ರಾಜ ಬಂದಿದ್ದಾನೆ ಅನ್ನುವಂತಹದ್ದು. ಹಾಗೆ ಮುನಿಗಳು ರಾಜನ ಆಶ್ರಮಕ್ಕೆ ಹೋದಾಗಲೂ ಸಹಿತ ರಾಜ ಅವರ ಸತ್ಕಾರವನ್ನ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಇದು ವರ್ಣಾಶ್ರಮ ವ್ಯವಸ್ಥೆಯ ಒಂದು ಪದ್ಧತಿಯಲ್ಲಿ ಒಬ್ರಿಗೊಬ್ರು ಅಂದ್ರೆ ಮಾಡ್ಲೇಬೇಕಾದಂತಹ ಕರ್ತವ್ಯಗಳು. ಆದ್ರೆ ಇಲ್ಲಿ ಯಾರು ರಾಜನನ್ನ ಸೇರುವುದಿಲ್ಲ, ಯಾಕೆಂದ್ರೆ ಇವನು ಧ್ಯಾನದಲ್ಲಿ ಇರ್ತಾನೆ, ಅವರ ಮಗ ಶೃಂಗಿ ಇರುವುದಿಲ್ಲ.
ಆದ್ರಿಂದ ಪರೀಕ್ಷಿತ ಏನ್ ಮಾಡ್ತಾನೆ, ಒಂದು ಹಾವನ್ನ ತೆಗೆದು ಶೃಂಗಿ ಅಂದ್ರೆ ಈ ಶಮಕ ಮುನಿಯ ಹೆಗಲ ಮೇಲೆ ಹಾಕ್ಬಿಟ್ಟು, ಅಂದ್ರೆ ಅವರು ಎಚ್ಚರ ಇಲ್ಲ ಸುಮ್ಮನೆ ಮಾಡ್ತಾರೋ ಏನೋ ಅಂತ ಸತ್ತಿರೋ ಒಂದು ಸತ್ತಿರುವ ಹಾವನ್ನ ಅಲ್ಲಿಯೇ ನೋಡ್ತಾನೆ, ಅದನ್ನ ತೆಗೆದು ಅವ್ರ ಹೆಗಲ ಮೇಲೆ ಹಾಕ್ಬಿಟ್ಟು ಹೋಗ್ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಅವರ ಮಗ ಶೃಂಗಿ ಬರ್ತಾನೆ. ಇದನ್ನ ನೋಡಿ ತನ್ನ ತಂದೆಗೆ ಯಾರು ಈ ತರ ಮಾಡಿದ್ದಾರೆ, ಅವನು ಮಹರ್ಷಿಯ ಬ್ರಾಹ್ಮಣ ಶಾಪ ಕೊಟ್ಬಿಡ್ತಾನೆ ಪರೀಕ್ಷಿತನಿಗೆ. 7 ದಿನದಲ್ಲಿ ಅವನು ಹಾವು ಕಚ್ಚಿ ಸಾಯ್ಲಿ ಅಂತ. ಇದು ಶಮಕ ಮುನಿಗೆ ಗೊತ್ತಾಗಿ ಅವನು ಕೇಳ್ತಾನೆ, ಎಂತಹ ನೀನು ಅಪರಾಧವನ್ನು ಎಸಗಿಬಿಟ್ಟಿದೀಯಾ, ಹೀಗೆ ಮಾಡಬಾರ್ದಿತ್ತು, ನೀವು ಎಂತಹ ಶಾಪವನ್ನು ಅವನಿಗೆ ಕೊಡಬಾರ್ದಿತ್ತು ಅಂತ. ಯಾಕೆಂದ್ರೆ ಅವನು, ನಿಮ್ಗೆ ಗೊತ್ತು ಪರೀಕ್ಷಿತ ಮಹಾರಾಜ ಯಾರು? ಪರೀಕ್ಷಿತ ಮಹಾರಾಜ ಯಾರು? ಅವನ ತಾಯಿ ಯಾರು? ಅವನ ತಂದೆ ಯಾರು? ಹರೇ ಕೃಷ್ಣ. ಕೇಳಿಸ್ತಾ ಇದೆ ಅಲ್ವಾ? ಈ ಪರೀಕ್ಷಿತ ಮಹಾರಾಜ ಉತ್ತರೆಯ ಗರ್ಭದಲ್ಲಿ ಅವನಿಗೆ ಬ್ರಹ್ಮಾಸ್ತ್ರವನ್ನ ಬಿಟ್ಟಾಗ ಗರ್ಭದಲ್ಲಿ ಸಾಗ್ಬಿಡತ್ತೆ. ಆದ್ರೆ ಕೃಷ್ಣ ಅವಳ ಹೊಟ್ಟೆಯ ಒಳಗಡೆ ಹೋಗಿ ಆ ಮಗುವನ್ನ ರಕ್ಷಿಸ್ತಾನೆ. ಅಂತಹ ಪುಣ್ಯಾತ್ಮ ಆವಾಗಲೇ ಭಗವಂತನ ದರ್ಶನವನ್ನು ಮಾಡಿದಂತವನು ಪರೀಕ್ಷಿತ ಮಹಾರಾಜ ಅಲ್ವಾ? ಸೊ ಆದ್ರಿಂದ ಅವನು ಅಭಿಮನ್ಯುವಿನ ಮಗನಾಗಿರ್ತಾನೆ. ಆದ್ರಿಂದ ಸೊ ಅವನು ಅಂತಹ ಪರೀಕ್ಷಿತ ಮಹಾರಾಜ ಅವನಿಗೆ ಈ ತರ ಮಾಡಬಾರ್ದು ಅಂತ. ಆದ್ರೆ ಪರೀಕ್ಷಿತ ಮಹಾರಾಜನಿಗೆ ಗೊತ್ತಾಗತ್ತೆ, ಆ ವಿಷಯ ತಿಳಿಸ್ತಾರೆ. ಅವನು ಇಮಿಡಿಯೇಟ್ಲಿ ಅಲ್ಲಿಂದ ಹೋಗ್ತಾನೆ ಶುಕಮುನಿಗಳ ಹತ್ರ ಹೋಗಿ ಕೇಳ್ತಾನೆ, ಏನ್ ಮಾಡ್ಬೇಕು ನಾನು? ಆಗ ಅವ್ರು ಹೇಳ್ತಾರೆ, ನೀನು ಹಗಲು ರಾತ್ರಿ 7 ಹಗಲು 7 ರಾತ್ರಿ ಶ್ರೀಮದ್ ಭಾಗವತಂದ ಶ್ರವಣವನ್ನ ಮಾಡ್ತಾನೆ. ಅಂತಹ ಒಂದು ಸಂಕೇತವಾಗಿ ಈಗಲೂ ನೀವು ಕೆಲವೊಂದ್ ಕಡೆ ನೋಡ್ಬೋದು, ಶ್ರೀಮದ್ ಭಾಗವತ ಸಪ್ತಾಹ ಅಂತ ಮಾಡ್ತಾರೆ. ಆದ್ರೆ ಆ ರೀತಿಯಾಗಿ 7 ಹಗಲು 7 ರಾತ್ರಿ ಮಾಡೋರು ತುಂಬಾ ಕಡಿಮೆ, ಆ ರೀತಿಯಾಗಿ ಕೂತ್ಕೊಂಡು ಕೇಳುವವರು ತುಂಬಾ ಕಡಿಮೆ. ಯಾಕೆ ಅಂದ್ರೆ ಸೊ ಈ ಭಾಗವತ ಸಪ್ತಾಹ ಅನ್ನುವಂಥದ್ದು ಅಂದ್ರೆ ಈ ಒಂದು ಸಂಖ್ಯೆ ಇದರಿಂದ ಬಂದಿರುವಂತಹದ್ದು. ಅವನು 7 ಹಗಲು 7 ರಾತ್ರಿ ಕುರಿತು ಕೇಳಿ ಅವನು ಅಂದ್ರೆ ತನ್ನ ಶಾಪ ವಿಮೋಚನೆ ಅಷ್ಟೇ ಅಲ್ಲ, ಅವನು ಅಂದ್ರೆ ಇದನ್ನ ಭಗವತ್ ಸಾಕ್ಷಾತ್ಕಾರ ಅಂದ್ರೆ ಅಲ್ಲಿ ಅವನು ಮತ್ತೆ ಇದು ಅಂತ ಸಾವನು ಅಂತಂದ್ರೆ ಹುಟ್ಟು ಅನ್ನುವಂಥದ್ದು ಇದಕ್ಕೆ ಬರುವುದಿಲ್ಲ ಅವನು. ಸೊ ಆ ರೀತಿಯಾಗಿ ಶ್ರವಣ ಅನ್ನುವಂಥದ್ದು ಅಷ್ಟು ಪ್ರಾಮುಖ್ಯವಾದದ್ದು. ಭಗವಂತನ ಕುರಿತಾಗಿ ನಾವು ಕೇಳುವಂತಹದ್ದು, ಕೀರ್ತನೆಯನ್ನ ಮಾಡುವಂತಹದ್ದು, ಭಗವಂತನ ಕುರಿತಾಗಿ ಅವನ ಕೀರ್ತನೆಗಳು ಹಲವಾರು ದಾಸವರೇಣ್ಯರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಹಾಗೆ ಆ ರೀತಿಯಾಗಿ ಸ್ಮರಣೆಯನ್ನ ಮಾಡುವಂತಹದ್ದು ಭಗವಂತನ ಕುರಿತಾಗಿ, ಅಥವಾ ಪಾದ ಸೇವನೆಯನ್ನ ಮಾಡುವಂತಹದ್ದು, ಅರ್ಚನೆ ಅಂದ್ರೆ ಈ ವಿಗ್ರಹದ ಪೂಜೆ, ಅರ್ಚ ವಿಗ್ರಹ, ವಂದನೆಯನ್ನ ಮಾಡುವಂತಹದ್ದು ಭಗವಂತನ ಕುರಿತಾಗಿ, ದಾಸ್ಯಂ ಹನುಮಂತ, ಸಾಖ್ಯಂ ಅರ್ಜುನ, ಹೀಗೆ ಆತ್ಮನಿವೇದನಂ ಬಲಿಚಕ್ರವರ್ತಿಯ ಬಗ್ಗೆ ಹೇಳಲಾಗಿದೆ. ಯಾರ್ಯಾರು ಒಂದೊಂದು ಉದಾಹರಣೆಯನ್ನ ನಾವು ನೋಡ್ಲಿಕ್ಕೆ ಹೋದ್ರೆ, ಶ್ರವಣಕ್ಕೆ ಪರೀಕ್ಷಿತ ಮಹಾರಾಜ, ಕೀರ್ತನಂಗೆ ಸುಖದೇವ ಗೋಸ್ವಾಮಿ, ಶುಕಮುನಿಗಳು, ಅವರು ಭಗವಂತನ ಕುರಿತಾಗಿ ಸದಾಕಾಲ ಇದರಲ್ಲಿ ಇರ್ತಾರೆ. ಅವರು ಉಪದೇಶ ಭಗವಂತನ ಕುರಿತಾಗಿ ಎಲ್ಲ ಹೇಳುವಂಥದ್ದು, ಕೀರ್ತನೆ ಮಾಡುವಂಥದ್ದು. ವಿಷ್ಣು ಸ್ಮರಣಂ ಪ್ರಹ್ಲಾದ ಮಹಾರಾಜ, ಭಗವಂತನ ಕುರಿತಾಗಿ ಯಾವ ರೀತಿಯಾಗಿ ನಾರಾಯಣ 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 ಅಂತಾನೆ ಇರ್ತಾನೆ ಯಾವಾಗ್ಲೂ ಭಕ್ತ ಪ್ರಹ್ಲಾದ ಅಲ್ವಾ. ಪಾದ ಸೇವನಂ ಲಕ್ಷ್ಮಿ, ಅಂತಹ ಸಾವಿರಾರು ಲಕ್ಷ್ಮಿಯರು ಭಗವಂತನ ಸೇವೆಯಲ್ಲಿ ನಿರತರಾಗಿರ್ತಾರಂತೆ. ಪಾದ ಸೇವೆ, ಭಗವಂತನ ಪಾದ ಸೇವೆ ಮಾಡೋದಕ್ಕೆ ಲಕ್ಷ್ಮೀ ದೇವಿ. ಅರ್ಚನೆ, ಅದಕ್ಕೆ ಪೃಥು ಮಹಾರಾಜ ಶ್ರೀಮದ್ ಭಾಗವತನಲ್ಲಿ ಬರುತ್ತೆ. ಸೊ ಭಗವಂತನ ಮೂರ್ತಿ ಪೂಜೆಯನ್ನ ಮಾಡಿಕೊಂಡು ಭಗವತ್ ಸಾಕ್ಷಾತ್ಕಾರವನ್ನ ಪಡಿತಾನೆ. ಸೊ ವಂದನಂ ಅಂದ್ರೆ ಅಕ್ರೂರ ಮಥುರಾದಿಂದ ವೃಂದಾವನಕ್ಕೆ ಕೃಷ್ಣನನ್ನ ಕರ್ಕೊಂಡು ಬಾ ಅಂತ ಕಂಸ ಕಳಿಸಿದಾಗ ವೃಂದಾವನದ ಕಾಡುಗಳಲ್ಲಿ ಭಗವಂತನ ಹೆಜ್ಜೆ ಗುರುತುಗಳನ್ನ ನೋಡಿ ಅದಕ್ಕೆ ನಮಸ್ಕಾರ ಮಾಡ್ತಾ ಹೋಗ್ತಾ ಇದ್ನಂತೆ ಅವನು. ಅಂತಹ ಅಕ್ರೂರ ಅನ್ನುವನು ಸಹಿತ ಭಗವಂತನ ವಂದನ, ಅವನಿಗೆ
ನಮಸ್ಕಾರವನ್ನ ಮಾಡುವಂತಹದ್ದು. ಹನುಮಂತ, ಆಮೇಲೆ ಸಾಕ್ಷ್ಯಂ ಅರ್ಜುನ, ಮತ್ತೆ ಬಲಿ ಮಹಾರಾಜನಿಗೆ ನಿಮ್ಗೆ ಗೊತ್ತಿದೆ, ಬಲಿ ಮಹಾರಾಜನ ಕಥೆ ಗೊತ್ತಿದೆ ಅಲ್ವಾ? ಬಲಿ ಚಕ್ರವರ್ತಿ ನಾವು ಈಗ ದೀಪಾವಳಿಯ ಸಮಯದಲ್ಲೂ ಹೆಚ್ಚಾಗಿ, ಯಾಕೆಂದ್ರೆ ವಾಮನನ ಅವತಾರದಲ್ಲಿ ಬಂದ್ಬಿಟ್ಟು ಅವನು ತನಗೆ 3 ಹೆಜ್ಜೆ ಬೇಕು ಅಂತ ಕೇಳ್ತಾನೆ. 1 ಹೆಜ್ಜೆ ಆಯ್ತು ತಾನು ಕೊಡ್ತೀನಿ ಅಂತ ಬಲಿ ಕೊಡ್ತಾನೆ. ಅದು ಶುಕ್ರಾಚಾರ್ಯರು ಬೇಡ ಅಂತ ಆದ್ರೂ ಅವನು 3 ಹೆಜ್ಜೆಯನ್ನ ಕೊಡ್ಲಿಕ್ಕೆ ರೆಡಿ ಆಗ್ತಾನೆ ವಾಮನ ಅವತಾರದಲ್ಲಿ ಕೃಷ್ಣ ಬಂದಾಗ. ಸೊ ಅವನು 3 ಹೆಜ್ಜೆ ಇಡ್ತಾನೆ. ಎಲ್ಲಾ 2 ಹೆಜ್ಜೆಗಳಲ್ಲಿ ಪೂರ್ತಿ ಎಲ್ಲಾ ಲೋಕಗಳನ್ನ ಆವರಿಸ್ಕೊಂಡ್ಬಿಡ್ತಾನೆ. 3ನೇ ಹೆಜ್ಜೆ ಎಲ್ಲಿ ಇಡಬೇಕು? ಅವನು ಹೇಳ್ತಾನೆ, ನನ್ನ ತಲೆ ಮೇಲಿಡು. ಅವನ ತಲೆ ಮೇಲೆ ಇಟ್ಟವನನ್ನ, ಅಂದ್ರೆ ಅಂತಹ ರಾಕ್ಷಸನಾದರೂ ಸಹಿತ ಬಲಿ ಮಹಾರಾಜ ಭಗವಂತನ ಅತ್ಯಂತ ಶ್ರದ್ಧೆಯನ್ನು ಇಟ್ಕೊಂಡು ಅವನು ಹೀಗೆ ಆತ್ಮ ನಿವೇದನೆಯನ್ನ ಮಾಡ್ಕೊಳ್ತಾನೆ ಅವನಿಗೆ. ಅದರಿಂದ ಅವನು ಭಗವತ್ ಸಾಕ್ಷಾತ್ಕಾರವನ್ನ ಪಡೀತಾನೆ. ಆಮೇಲೆ ಭಗವಂತನೇ ಅವನ ಲೋಕದ ದ್ವಾರಪಾಲಕನಾಗಿರ್ತಾನಂತ. ಬಲಿಗೆ ಒಂದು ಲೋಕವನ್ನ ಕೊಡ್ತಾನೆ. ಯೇ ತ್ವಕ್ಷರ ನಿರ್ದೇಶಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರಗಮ ಚಿಂತ್ಯಂಚ ಕೂಟಸ್ಥ ಮಚಲನ್ ಧ್ರುವಂ ಸನ್ನಿಯಮ್ಯೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರತಃ. ಅವ್ಯಕ್ತವಾದದ್ದು, ಇಂದ್ರಿಯಗಳ ಗ್ರಹಿಕೆಗಳನ್ನು ಮೀರಿದ್ದು, ಸರ್ವವ್ಯಾಪಿಯು, ಬದಲಾವಣೆ ಇಲ್ಲದ್ದು, ಧ್ರುವವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಸೊ ಇಲ್ಲಿ ಅಷ್ಟಾಂಗ ಯೋಗದಲ್ಲಿ ಹೇಳಿದ್ದೇವೆ, ನಿರಾಕಾರ ಬ್ರಹ್ಮನಲ್ಲಿ ಯಾರಾದ್ರೂ ಇದ್ರೆ ಇಂದ್ರಿಯ ಕಂಟ್ರೋಲ್ನ ಮಾಡಬೇಕಾಗತ್ತೆ. ಅಂದ್ರೆ ಅವ್ಯಕ್ತವಾದದ್ದು ಅಂದ್ರೆ ಭಗವಂತನ ನಿರಾಕಾರ ರೂಪ, ಇಂದ್ರಿಯ ಗ್ರಹಿಕೆಯನ್ನ ಮೀರಿದ್ದು, ಸರ್ವವ್ಯಾಪಿಯು, ಬದಲಾವಣೆ ಇಲ್ಲದ್ದು, ಧ್ರುವವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮ ಸತ್ಯದ ನಿರಾಕಾರ ರೂಪ. ಅದು ಭಗವಂತನ ನಿರಾಕಾರ ಬ್ರಹ್ಮನಂತ ನಿರಾಕಾರ ರೂಪ ಶಾಶ್ವತವಾದದ್ದು. ಅದು ಯಾವುದೇ ರೀತಿಯಾಗಿ ಬದಲಾವಣೆ ಆಗೋದಿಲ್ಲ. ಅದು ಹೇಗಿದೆಯೋ ಹಾಗೆ ಇರುತ್ತೆ. ಇಂದ್ರಿಯ ಗ್ರಹಿಕೆಯಿಂದ ನಾವು ಅದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತನ ಹೇಳ್ತಾನೆ. ಮತ್ತೆ ಅದು ನಿಶ್ಚಲ, ಅದು ಎಲ್ಲೂ ಚಲಿಸುವುದಿಲ್ಲ. ಭಗವಂತನ ಬ್ರಹ್ಮನಂತ ಎಲ್ಲಿದೆಯೋ ಅಲ್ಲೇ ಇದೆ. ಆದ್ರೆ ಇದನ್ನ ನಾವು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿಕೊಂಡು ಭಗವಂತನ ನಿರಾಕಾರ ರೂಪವನ್ನ ಬ್ರಹ್ಮನಂತವನ್ನ ಸೇರ್ಬಹುದು. ಆದ್ರೆ ಭಕ್ತಿ ಸೇವೆಯಲ್ಲಿ ನಾವು ಇಂದ್ರಿಯಗಳನ್ನ ನಿಗ್ರಹಿಸಬೇಕಂತಿಲ್ಲ, ಇಂದ್ರಿಯಗಳನ್ನ ಉಪಯೋಗಿಸ್ಕೋಬೇಕು. ಇಂದ್ರಿಯಗಳನ್ನ ನಾವು ಭಗವಂತನ ಸೇವೆಗೆ ಉಪಯೋಗಿಸ್ಕೋಬೇಕು. ಅಂಬರೀಷ ಮಹಾರಾಜ ಉದಾಹರಣೆ. ಅಂಬರೀಷ ಮಹಾರಾಜನಲ್ಲಿ ಅವನ ಪ್ರತಿಯೊಂದು ಇಂದ್ರಿಯಗಳನ್ನು ಅವನು ಭಗವಂತನ ಸೇವೆಗೆ ಅಂತ ಉಪಯೋಗಿಸ್ತಾ ಇದ್ದ. ಆದ್ರಿಂದ ಅವನ ರಕ್ಷಣೆಗೋಸ್ಕರ ಭಗವಂತ ತನ್ನ ಸುದರ್ಶನ ಚಕ್ರವನ್ನೇ ಇಟ್ಟಿದ್ದಂತೆ. ಒಮ್ಮೆ ಈ ನಾಳೆ ಏಕಾದಶಿ ಇದೆ, ಒಂದು ಏಕಾದಶಿಯ ಕುರಿತಾಗಿ ಒಂದು ಕಥೆ ಇದೆ. ಏನು? ಅಂಬರೀಷ ಮಹಾರಾಜನ. ಸೊ ಅಂಬರೀಷ ಮಹಾರಾಜ ಏಕಾದಶಿ ಉಪವಾಸವನ್ನ ಮಾಡ್ತಾ ಇರ್ತಾನೆ. ಅವನು ಉಪವಾಸ ಮರುದಿವ್ಸ ದ್ವಾದಶಿಗೆ ನಾವು ಉಪವಾಸವನ್ನ ಬಿಡಬೇಕು. ಅವನು ನಿರ್ಜಲ ಉಪವಾಸವನ್ನ ಮಾಡ್ತಾನೆ. ಏಕಾದಶಿಯಲ್ಲಿ ಹಲವಾರು ಉಪವಾಸ ಇದೆ. ಇದು ಭಗವಂತ ಹೇಳ್ತಾ ಇರುವಂತಹದ್ದು. ಏಕಾದಶಿಯ ವ್ರತದ ಮಹಾತ್ಮೆಯನ್ನ ನಿಮಗೆ ಅಡ್ಮಿನ್ ಶೇರ್ ಮಾಡ್ತಾರೆ, ನೀವು ನೋಡಿ ನಿಮ್ಗೆ PDF ಗಳನ್ನ. ಏಕಾದಶಿ ತುಂಬಾ ಮುಖ್ಯವಾದದ್ದು. ಇಲ್ಲಿ ಹಲವಾರು ರೀತಿಯಲ್ಲಿ 3-4 ವಿಧದಲ್ಲಿ ನಾವು ಏಕಾದಶಿಯ ವ್ರತವನ್ನ ಮಾಡ್ಬೋದು. ಒಂದು, ಆಹಾರ ತೆಗೆದುಕೊಳ್ಳದೆ ನಿರಾಹಾರವಾಗಿ ನಿರ್ಜಲರಾಗಿ ಸಜಲ ಬರೀ ನೀರನ್ನ ತೆಗೆದುಕೊಂಡು ಉಪವಾಸವನ್ನ ಮಾಡಬಹುದು. ಇಲ್ಲ ಅಂದ್ರೆ ಕೆಲವು ಉಪವಾಸದ ಐಟಮ್ ಸೇವಿಸ್ಕೊಂಡು ನಾವು ಮಾಡ್ಬೋದು. ಅಥವಾ ಆಹಾರ ಮಾಡ್ಕೊಂಡು ಫಲಗಳನ್ನ ಇದು ಮಾಡ್ಕೊಂಡು ಜ್ಯೂಸ್ಗಳನ್ನ ತೆಗೆದುಕೊಂಡು, ಟೆಂಡರ್ ಕೋಕೋನಟ್ ಅಂದ್ರೆ ನಾವು ಇದಂತೀವಲ್ಲ, ಸೊ ಆ ರೀತಿಯಾಗಿ ನಾವು ಅದನ್ನೆಲ್ಲ ತೆಗೆದುಕೊಂಡು ಉಪವಾಸವನ್ನ ಮಾಡಬಹುದು. ಹಣ್ಣುಗಳನ್ನ ಸೇವಿಸಬಹುದು. ಆ ರೀತಿ ಕೆಲವರು ಮಾಡ್ತಾರೆ. ಅಂದ್ರೆ ಕೆಲವರು ನಿರ್ಜಲ ಮಾಡುವವರು ಅದೇ ರೀತಿ ಅಂಬರೀಷ ಮಹಾರಾಜ ನಿರ್ಜಲವಾದಂತಹ ಏಕಾದಶಿಯನ್ನ ಮಾಡ್ತಾ ಇದ್ದ. ಆದ್ರೆ ದುರ್ವಾಸರು ಬರ್ತಾರೆ, ಅವನು ಏಕಾದಶಿಯನ್ನ ಬಿಡಬೇಕು. ಆದ್ರೆ ಏಕಾದಶಿಯ ಪಾರಣೆ ದ್ವಾದಶಿಯ ಪಾರಣೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ಸೂರ್ಯೋದಯದಿಂದ ಒಂದು ಸ್ವಲ್ಪ ಸಮಯ ಇರುತ್ತೆ. ಆ ಸಮಯದಲ್ಲಿ ನಾವು ಉಪವಾಸವನ್ನ ಬಿಡಬೇಕು. ಅಂದ್ರೆ ಬ್ರೇಕ್ ಮಾಡುವಂತ ಫಾಸ್ಟ್.
ಫಾಸ್ಟ್ ಬ್ರೇಕಿಂಗ್ ಸಾರಿ, ಅಂತಹ ಫಾಸ್ಟ್ ಬ್ರೇಕಿಂಗ್ ಸಮಯದಲ್ಲಿ ಅವರು ದುರ್ವಾಸರು ಬರ್ತಾರೆ. ಅವ್ರೇನ್ ಹೇಳ್ತಾರೆ, ಇವನಿಗೆ ಸಂಕಟ, ಈಗ ಫಾಸ್ಟ್ ಬ್ರೇಕಿಂಗ್ ಮುನಿಗಳು ಬಂದಿದ್ದಾರೆ, ಅವರಿಗೆ ತಾನು ಏನನ್ನೂ ಸೇವೆ ಮಾಡ್ದೇನೆ ನಾನು ಹೇಗೆ ಏನಾದ್ರು ತಕೊಳ್ಳಿ ಅನ್ನುವಂತ ಒಂದು ದ್ವಂದ್ವ. ಆದ್ರೂ ದುರ್ವಾಸರು ಹೇಳ್ತಾರೆ, ಆಯ್ತು ನಾನು ನದಿಯೊಳಗೆ ಸ್ನಾನ ಮಾಡಿ ಬರ್ತೇನೆ, ಅಲ್ಲಿ ತನಕ ಇದ್ ಮಾಡುವಂತ. ಆದ್ರೆ ಅವ್ರು ಎಷ್ಟೊತ್ತಾದ್ರೂ ಸ್ವಲ್ಪ ಸಮಯ ತಗೊಳ್ತಾರೆ ಬರ್ಲಿಕ್ಕೆ. ಅಲ್ಲಿ ತನಕ ಏನಾಗುತ್ತೆ, ಇವನ ಪಾರಣೆಯ ಅವಧಿ ಮುಗ್ದೋಗ್ಬಿಡತ್ತೆ. ಮುಗ್ದು ಹೋಗ್ಲಿಕ್ಕೆ ಬರತ್ತೆ, ಇನ್ನೇನು ಮುಗ್ದು ಹೋಗುತ್ತೆ, ಆದ್ರೂ ಅವ್ರು ಬರಲ್ಲ. ಆಗ ಅವರ ಕುಲಗುರುಗಳಾದವ್ರು ಹೇಳ್ತಾರೆ, ಏನು ಈ ಕಡೆ ನೀನು ಏನು ಆಹಾರವನ್ನ ಸೇವಿಸದೇ ಇರೋ ತರನೂ ಆಗತ್ತೆ, ನಿನ್ನ ಉಪವಾಸವನ್ನ ಮುರಿದ ಹಾಗೆಯೂ ಆಗತ್ತೆ, ಅದರಿಂದ ನೀನು ನೀರು ತಗೊಂಡ್ಬಿಡು. ನೀರು ತಗೊಂಡ್ರೆ ಆತರ ಆಗಲ್ಲ ಅಂತ ಅವನು ನೀರನ್ನ ಸೇವನೆ ಮಾಡ್ತಾನೆ. ಯಾಕೆಂದ್ರೆ ಆ ಕ್ಷಣದಲ್ಲಿ ಅವನಿಗೆ ಎರಡು ರೀತಿಯಲ್ಲಿ ಅವನು ನಿರ್ಜಲ ಮಾಡ್ತಾ ಇರೋದ್ರಿಂದ ಅವನಿಗೆ ಉಪವಾಸ ಮುರಿದ ಹಾಗೇನೋ ಆಯ್ತು. ಆ ಟೈಮಲ್ಲಿಯೇ ಸರಿಯಾಗಿ ಉಪವಾಸ ಮುಗಿಸಿದಾಗೆ ಆಯ್ತು, ಅಂತ್ಯ ಮಾಡಿದಾಗೆ. ಈ ಕಡೆ ಏನು ತಗೊಳ್ಳದೇ ಇರೋ ತರನು. ಆಮೇಲೆ ದುರ್ವಾಸರು ಬಂದಾಗ ಅವ್ರಿಗೆ ಗೊತ್ತಾಗ್ಬಿಡತ್ತೆ, ಕೋಪ ಬರುತ್ತೆ ಅವರಿಗೆ. ದುರ್ವಾಸರು ಕೋಪಕ್ಕೆ ಹೆಸರುವಾದಿಯವರು ಅಲ್ವಾ. ಅವರು ಅತ್ಯಂತ ಕೋಪ ಮಾಡ್ಕೊಂಡು ಏನು ಅಂತ ಅವನಿಗೆ ಶಾಪ ಕೊಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಅಷ್ಟಕ್ಕೆ ಅವನ ರಕ್ಷಣೆಗೆ ಇರುವಂತ ಸುದರ್ಶನ ಚಕ್ರ ಅವರನ್ನ ಚೇಸ್ ಮಾಡುತ್ತೆ, ದುರ್ವಾಸರನ್ನ. ಆ ಸುದರ್ಶನ ಚಕ್ರ ಅವ್ರ ಹತ್ರ ಬರ್ತಾ ಇದ್ದಂಗೆ ಅವರು ಓಡೋಕ್ ಶುರು ಮಾಡ್ತಾರೆ. ಅವರು ಓಡಿ ಬ್ರಹ್ಮನ ಹತ್ರ ಹೋಗ್ತಾರೆ. ಬ್ರಹ್ಮ ಹೇಳ್ತಾನೆ, ನನ್ನ ಹತ್ರ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನೀನು ವಿಷ್ಣುವಿನ ಹತ್ರ ಹೋಗು, ಶಿವ ವಿಷ್ಣುವಿನ ಹತ್ರ ಹೋಗು. ಹಾಗೆ ಅವನು ಅಲ್ಲಿ ಹೋಗ್ತಾನೆ. ಆಮೇಲೆ ಕೊನೆಯದಾಗಿ ವಿಷ್ಣುವಿನ ಹತ್ರ ಹೋದಾಗ ವಿಷ್ಣು ಹೇಳ್ತಾನೆ, ನಾನು ಏನು ಮಾಡ್ಲಿಕ್ಕೆ ಬರೋದಿಲ್ಲ, ನನ್ನ ಭಕ್ತನು, ನನ್ನ ಭಕ್ತನಿಗೆ ಈ ತರ ಮಾಡ್ತಾ ಇದೀಯಾ, ಆದ್ರಿಂದ ನಿನಗೇನಾದ್ರೂ ಅಂದ್ರೆ ಇದರಿಂದ ಬಿಡುಗಡೆ ಹೊಂದಬೇಕಂದ್ರೆ ನೀನು ಅಲ್ಲಿಯೇ ಹೋಗಿ ಅವ್ರ ಹತ್ರನೇ ಕೇಳಬೇಕು. ಸೊ ದುರ್ವಾಸರು ಬಂದು ಅಂಬರೀಷ ಮಹಾರಾಜನ ಹತ್ರ ಮತ್ತೆ ಕೇಳ್ತಾರೆ, ಹೀಗೆ ಬೇಡ್ಕೊಳ್ತಾರೆ. ಆಗ ಅಂಬರೀಷ ಮಹಾರಾಜ ಅಂದ್ರೆ ಭಕ್ತರು ಎಷ್ಟು ಪವರ್ಫುಲ್ ಅಂದ್ರೆ ಭಗವಂತ ಹೇಗೆ ಅವರ ರಕ್ಷಣೆಗಾಗಿ ನಿಲ್ತಾನೆ ಅನ್ನುವಂಥದ್ದು. ಸೊ ನಾಳೆ ಏಕಾದಶಿ ಇದೆ, ದಯವಿಟ್ಟು ಏಕಾದಶಿಯ ವ್ರತವನ್ನ ಮಾಡಿ. ಅದು ನಮ್ಮನ್ನ ಖಂಡಿತವಾಗಿಯೂ ಪಾಪ ವಿಮೋಚನೆ ಮಾಡತ್ತೆ. ಅಷ್ಟೇ ಅಲ್ಲ, ನಮ್ಮನ್ನ ಭಗವಂತನ ಹತ್ರ ಹೋಗ್ಲಿಕ್ಕೆ ಉಪವಾಸ ಅಂದ್ರೆ ತುಂಬಾ ಭಗವಂತನಿಗೆ ಹತ್ತಿರವಾಗಿರುವಂತಹದ್ದು ಅನ್ನುವಂಥದ್ದು. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತ ಸಕ್ತಚೇತಸಾಂ ಅವ್ಯಕ್ತ ಹೇ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಪರಮ ಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಈ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹದಾರಿಗಳಿಗೆ ಭೋಗಸ್ಥ. ಈ ನಿರಾಕಾರವಾದದಲ್ಲಿ ಈಗ ಅಷ್ಟಾಂಗ ಯೋಗದ ಬಗ್ಗೆ ನಾವು ನೋಡಿದ್ವಿ. ಎಲ್ಲ ಇಂದ್ರಿಯಗಳನ್ನ ನಿಗ್ರಹಿಸಿಕೊಂಡು, ಆಮೇಲೆ ನಮ್ಮ ಅಂದ್ರೆ ಹುಬ್ಬುಗಳ ಮೂಗಿನ ತುದಿಯಲ್ಲಿಯೋ ನಮ್ಮ ಧ್ಯಾನ ಕೇಂದ್ರೀಕರಿಸಿಕೊಂಡು, ಆಮೇಲೆ ಭಗವಂತನಲ್ಲಿ ಹೀಗೆ ಅದು ಬಹಳ ಕಷ್ಟವಾದದ್ದು. ಯಾರು ದೇಹದಾರಿಗಳಾದವರು ಅದರಿಂದ ಸಾಕ್ಷಾತ್ಕಾರವನ್ನು ಪಡಿತಾರೆ ಅನ್ನೋದು ಬಹಳ ಕಷ್ಟ. ಅದರಲ್ಲಿ ಅಂದ್ರೆ ತುಂಬಾ ಕ್ಲೇಶಕರ, ದೇಹದಾರಿಗಳಿಗೆ ಇದು ಕಷ್ಟ ಅನ್ನೋದನ್ನ ಹೇಳ್ತಾನೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಭರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮೀನ ಚಿರತ್ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಪಾರ್ಥ, ತಮ್ಮ ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಇಲ್ಲಿ ಹೇಳ್ತಾ ಇರುವಂತದ್ದು ಅವನು. ಅಂದ್ರೆ ನಾವು ಹೇಗೆ ಭಕ್ತಿಯನ್ನ ಮಾಡಬೇಕು ಭಗವಂತನ ಕುರಿತಾಗಿ ಅಂದ್ರೆ ಎಲ್ಲಾ ಕರ್ಮ ಫಲಗಳನ್ನ ನಾವು ತ್ಯಜಿಸಬೇಕು. ಕರ್ಮ ಫಲಗಳನ್ನೆಲ್ಲ ಭಗವಂತನಿಗೆ ಅರ್ಪಿಸಬೇಕು. ಮತ್ತು ಆಮೇಲೆ ನಿಶ್ಚಲವಾಗಿ ನನ್ನಲ್ಲಿ ಮನಸ್ಸನ್ನ ನಿಲ್ಲಿಸ್ಬೇಕು, ಭಗವಂತನನ್ನ ಧ್ಯಾನಿಸ್ಬೇಕು, ಅವನಲ್ಲಿಯೇ ಮನಸ್ಸನ್ನ ನಿಲ್ಲಿಸಿ ಅವನನ್ನ ಪೂಜಿಸಬೇಕು. ಅಂದ್ರೆ ಅವನು ಆಗ ನಮ್ಮನ್ನ ಖಂಡಿತವಾಗಿಯೂ ಏನ್ ಮಾಡ್ತಾನೆ, ಈ ಜನ್ಮ ಮೃತ್ಯು ಈ ಸೈಕಲ್ ಇಂದ ನಮ್ಮನ್ನ ಹೊರಗೆ ತರ್ತಾನೆ. ನಮಗೆ ಮತ್ತೆ ಹುಟ್ಟು ಸಾವು ಅನ್ನುವಂತಹದ್ದು ಇರುವುದಿಲ್ಲ ಇಲ್ಲಿ ಅನ್ನೋದನ್ನ ನಾವಿಲ್ಲಿ ಅವನು ಮತ್ತೆ ಹೇಳ್ತಾ ಇದ್ದಾನೆ. ಮಯ್ಯೇವ ಮನ ಆದಸ್ವ ಮಯಿ ಬುದ್ಧಿಂ ನಿವೇಶಯ
ನಿವಶಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ. ದೇವೋತ್ತಮ ಪರಮಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು ಸಾಕು. ನಿಸ್ಸಂದೇಹವಾಗಿ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ಸೊ ಭಗವಂತ ಹೇಳ್ತಾ ಇದ್ದಾನೆ, ಅವನ ಬುದ್ಧಿಯನ್ನ ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು. ಆ ಬುದ್ಧಿ ಅನ್ನುವಂತಹದ್ದು ಭಗವಂತನ ಕುರಿತಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಬೇಕು. ಅದು ಬೇರೆ ಯಾವುದೇ ಒಂದು ಲೌಕಿಕವಾದಂತಹ ಐಹಿಕ ಕಾಮ್ಯ ಕರ್ಮಗಳಿಗಲ್ಲ ಅನ್ನೋದನ್ನ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಆದ್ರಿಂದ ಆವಾಗ ನಿಸ್ಸಂದೇಹವಾಗಿಯೂ ಯಾವಾಗಲೂ ನನ್ನಲ್ಲಿ ವಾಸಿಸುವೆ, ಭಗವಂತನೇ ನಾವು ವಾಸಿಸ್ತೇವೆ ಅಂಥವರು ಭಕ್ತರು. ಅಸ ಚಿತ್ತಂ ಸಮಾಧಾತುಂ ನ ಶಕ್ನೋಪಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾ ವಿಚ್ಛಾಪ್ತುಂ ಧನಂಜಯ. ಅರ್ಜುನ, ಧನಂಜಯ, ನಿಶ್ಚಲವಾಗಿಯೂ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರಲು ಬಯಕೆಯನ್ನು ಬೆಳೆಸಿಕೋ. ಸೊ ಇಲ್ಲಿ ಈಗ ನಮ್ಮ ಹತ್ರ ಆಗೋದಿಲ್ಲ, ಹೇಳ್ತೇವಲ್ಲ, ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ, ಅವನಲ್ಲಿ ಅಂದ್ರೆ ಎಲ್ಲಾ ಕಾಮ್ಯಕರ್ಮಗಳನ್ನ ಅವನಲ್ಲಿ ಬಿಟ್ಟು ಆಮೇಲೆ ಅವನನ್ನೇ ಪೂರ್ತಿಯಾಗಿ ಧ್ಯಾನಿಸು. ಅಷ್ಟು ಮಾಡ್ಲಿಕ್ಕೆ ಆಗದೆ ಇದ್ರೆ ಅವನೇನ್ ಹೇಳ್ತಾ ಇದ್ದಾನೆ, ಸರಿ, ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು. ಸೊ ಭಕ್ತಿ ಯೋಗದ ನಿಯಂತ್ರಕ ತತ್ವಗಳು, ಭಕ್ತಿ ಯೋಗದಲ್ಲಿ ನಿಯಂತ್ರಕ ತತ್ವಗಳಲ್ಲಿ ನಮಗೆ ನಿಜವಾಗಿ ಅಂದ್ರೆ ಮೇಜರ್ ಆಗಿ 4 ನಾವು ಪರಸ್ತ್ರೀ ಆದರ ಅಂತ ಕರಿತೇವೆ. ಪರಸ್ತ್ರೀ ಸಂಘ, ಮತ್ತೆ ಮದ್ಯಪಾನ, ಜೂಜಾಡುವಂತಹದ್ದು, ಮಾಂಸ ಭಕ್ಷಣೆ. ಸೊ ಇದು 4 ನಾವು ಬಿಟ್ಬಿಡ್ಬೇಕು ಪೂರ್ತಿಯಾಗಿ. ಹೀಗೆ ನನ್ನನ್ನು ಸೇರುವ ಬಯಕೆಯನ್ನ ನೀನು ಬೆಳೆಸಿಕೋ. ಆ ರೀತಿಯಾಗಿ ನಾವು ಭಗವಂತನನ್ನ ಸೇರ್ಲಿಕ್ಕೋಸ್ಕರ ಆ ಒಂದು ನಮ್ಮ ಬಯಕೆಯನ್ನ ನಾವು ಬೆಳೆಸ್ಕೊಳ್ಬೇಕು, ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನ ಅನುಸರಿಸಿ ಅನ್ನುವಂತಹದ್ದು. ಈಗ ನೋಡಿ, ಭಗವಂತ ನಮ್ಗೆ ಎಷ್ಟು ಆಪ್ಷನ್ ಕೊಡ್ತಾನೆ ನಾವು ಭಕ್ತಿ ಮಾರ್ಗದಲ್ಲಿ ಬರ್ಲಿಕ್ಕೆ. ಅಂದ್ರೆ ಈಗಷ್ಟೇ ಅಲ್ಲ, ಅವನು ಮುಂದೆ ಹೋಗಿ ಹೇಳ್ತಾ ಇದ್ದಾನೆ, ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಭಕ್ತಿ ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು, ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಈಗ ಅವನು ಹೇಳ್ತಾ ಇದ್ದಾನೆ, ಸರಿ, ನಿನ್ನ ಹತ್ರ ಅಂದ್ರೆ ಶುದ್ಧ ಭಕ್ತಿ ನನಗೋಸ್ಕರ ಮಾಡ್ಲಿಕ್ಕೆ ನಿನ್ನ ಹತ್ರ ಆಗ್ತಾ ಇಲ್ಲ. ಅದು ಬಿಟ್ಟು ನೀನು ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸ್ತಾ ಇಲ್ಲ. ಅದು ಆಗದಿದ್ರೆ ಏನ್ ಮಾಡ್ಬೇಕು? ನನಗಾಗಿ ಭಗವಂತನ ಕುರಿತಾಗಿ ಯಾವ್ದಾದ್ರು ಒಂದು ಕೆಲಸವನ್ನ ಮಾಡು, ಅವನಿಗೋಸ್ಕರ ಸೇವೆ ಮಾಡು. ಅವನ ಕುರಿತಾಗಿ ಯಾವ್ದಾದ್ರು ಒಂದು ಕೆಲಸ ನಿಮ್ಗೇನ್ ಮಾಡ್ಲಿಕ್ಕೆ ಆಗತ್ತೋ ಅಂತ ಒಂದು ಸೇವೆಯನ್ನ ಭಗವಂತನಿಗೋಸ್ಕರ ಮಾಡು ಅನ್ನೋದನ್ನ ಇಲ್ಲಿ ಹೇಳ್ತಾನೆ ಅವನು. ಆ ರೀತಿಯಾಗಿ ಅವನೇನ್ ಮಾಡ್ತಾನೆ, ನಮಗೆ ಅವನ ಕುರಿತಾಗಿ ಸ್ಥಿರಮತಿಯನ್ನ ಕೊಟ್ಟು ನಾವು ಹಂತ ಹಂತವಾಗಿ ಭಗವತ್ ಪ್ರಜ್ಞೆಯಲ್ಲಿ ಇರಬಹುದು ಪರಿಪೂರ್ಣವಾಗಿ ಅನ್ನೋದನ್ನ ಅವನು ಇಲ್ಲಿ ಹೇಳ್ತಾನೆ. ಅಷ್ಟೇ ಅಲ್ಲ, ಈಗ ಮುಂದೆ ಹೋಗಿ ಹೇಳ್ತಾ ಇದ್ದಾನೆ, ಯತ್ಕರೋಷೆ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ತಪಸ್ಯಸಿ ಕೌಂತೇಯ ತತ್ಪುರುಷ್ವಮದರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನ ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಈಗ ನಾವು ಭಗವಂತನ ಕುರಿತಾಗಿ ಏನ್ ಮಾಡ್ಬೇಕು ಅನ್ನುವಂಥದ್ದು. ಸೊ ಇದೆಲ್ಲ ನಮ್ಮನ್ನ ಭಕ್ತಿಯ ಕಡೆಗೆ ಕೊಂಡೊಯ್ಯತ್ತೆ. ಏನು, ನಾವು ಏನೇ ಮಾಡಿದ್ರು ಅದು ಭಗವಂತನಿಗೋಸ್ಕರ ಮಾಡುವಂತಹದ್ದು. ನಾವು ಏನನ್ನೇ ಅನುಭವಿಸಿದ್ರು ಮಾಡ್ಬೋದು, ನಾವು ಏನನ್ನೂ ಅನುಭವಿಸಬಹುದು. ಅವನು ಹೇಳ್ತಾನೆ, ನೀನು ಏನನ್ನೇ ಭುಂಜಿಸು ಅದನ್ನ, ಆದ್ರೆ ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನ ಮಾಡು, ಅದೆಲ್ಲವನ್ನ ನನಗೆ ಕಾಣಿಕೆಯಾಗಿ ನೀನು ಅರ್ಪಿಸು. ಎಲ್ಲವನ್ನು ನಾನು ಭಗವಂತನಿಗೋಸ್ಕರ ನಾನು ಮಾಡ್ತಾ ಇದ್ದೇನೆ ಅನ್ನುವಂಥದ್ದನ್ನ ಅವನು ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಆದ್ರಿಂದ ನಾವು ಏನ್ ಮಾಡ್ಬೇಕು ಅಂದ್ರೆ, ಏನನ್ನಾದ್ರೂ ಭಗವಂತನಿಗೋಸ್ಕರ ಕಾಣಿಕೆಯಾಗಿ ಮಾಡುವಂತಹದ್ದು. ಸೊ ನಾನು ನಿಮ್ಗೆ ಇಲ್ಲಿ ಒಂದು ಸಣ್ಣ
ಇನ್ನೊಂದು PPT-ಯನ್ನ ಶೇರ್ ಮಾಡ್ತೇನೆ. ಏನಂದ್ರೆ ಇಸ್ಕಾನ್ ಮಂಗಳೂರು, ಒಂದ್ ಸೆಕೆಂಡ್, ಸೊ ಇಸ್ಕಾನ್ ಮಂಗಳೂರು ಬಗ್ಗೆ ನಿಮಗೆ ಒಂದು ಸಣ್ಣ ಇನ್ಫಾರ್ಮೇಶನ್. ಅಲ್ಲಿ ಒಂದು ಸುಂದರವಾದಂತಹ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಬರ್ತಾ ಇದೆ. ಅಲ್ಲಿ ಹಲವಾರು ಸೇವೆಗಳ ಅವಕಾಶ ಇದೆ. ಈ ದೇವಸ್ಥಾನ ಆಲ್ರೆಡಿ ಒಂದು ಹಂತಕ್ಕೆ ಬಂದಿದೆ ಈಗಾಗಲೇ. ಓಕೆ, ಇದು ಒಂದು ನೋಡ್ಬೋದು ನೀವು ಅದರ ಕನ್ಸ್ಟ್ರಕ್ಷನ್ ಸೈಟ್. ಆಮೇಲೆ ಇಲ್ಲಿ ಯಾವ ರೀತಿಯಾಗಿ ಬರ್ತಾ ಇದೆ, ಇಲ್ಲಿ ಆಶ್ರಮ ಇದೆ, ಇದು ದೇವಸ್ಥಾನದ ಇದು, ಇಲ್ಲೊಂದು ಗೆಸ್ಟ್ ಹೌಸ್ ಬರ್ತಾ ಇದೆ ಭಕ್ತರಿಗೆ ಹೋಗಿ ಉಳ್ಕೊಳ್ಳೋದಕ್ಕೆ. ಮತ್ತೆ ಇಲ್ಲಿ ಹೀಗೆ ಈ ರೀತಿಯಾಗಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆಲ್ರೆಡಿ. ಈ ಬ್ರಹ್ಮಚಾರಿ ನಿಲಯ ಮತ್ತೆ ದೇವಸ್ಥಾನದ ಇದೆಲ್ಲ ಆಗಿದೆ. ನೀವು ನೋಡ್ಬೋದು ಈ ರೀತಿಯಾಗಿ ಒಂದು ಸುಂದರವಾದಂತಹ ದೇವಸ್ಥಾನ ಇಲ್ಲಿ ಬರ್ಲಿಕ್ಕಿದೆ. ಮುಂದೆ ನಿಮಗೆ ಒಂದು ವಿಡಿಯೋ ಇಲ್ಲಿ ದೇವಸ್ಥಾನದ ಇದರ ಸಲುವಾಗಿ ಪ್ಲೇ ಮಾಡ್ತೇನೆ. ಒಂದು ಸೆಕೆಂಡ್ ಶೇರ್ ಮಾಡ್ತೇನೆ. ಇಲ್ಲ, ಏನೋ ಯೂಟ್ಯೂಬ್ ಏನೋ ಪ್ರಾಬ್ಲಮ್ ಇದೆ. ಓಕೆ ಓಕೆ, ಆಮೇಲೆ ನೋಡೋಣ. ಓಕೆ, ಸೊ ಇದು ದೇವಸ್ಥಾನದ ಇಲ್ಲಿ ನೋಡ್ಬೋದು ಏನಿದೆ ಇಲ್ಲಿ. ಈ ಪ್ರಾಜೆಕ್ಟ್ 1.5 ಎಕರ್ ಲ್ಯಾಂಡ್ ಅಲ್ಲಿ ಅಂದ್ರೆ 75,000 ಸ್ಕ್ವೇರ್ ಫೀಟ್ ಇದರಲ್ಲಿ ಕನ್ಸ್ಟ್ರಕ್ಷನ್ ಇದೆ. 15 ಕೋಟಿ ಟೋಟಲ್ ಕಾಸ್ಟ್ ಇದೆ ಇದ್ರದ್ದು. 5,000 ಸ್ಕ್ವೇರ್ ಫೀಟ್ ಟೆಂಪಲ್ ಹಾಲು, ಅನ್ನದಾನ ಹಾಲ್ ಇದಿರುತ್ತೆ. ಅಲ್ಲಿ ಒಂದು ಪ್ರಸಾದ ರೆಸ್ಟೋರೆಂಟ್, ಅಂದ್ರೆ ಭಗವಂತನ ಪ್ರಸಾದ ಸಿಗುವಂತಹದ್ದು ಗೋವಿಂದ ರೆಸ್ಟೋರೆಂಟ್. ಹೌದು, ಕಿಚನ್ ಇರುತ್ತೆ, ಗೋಶಾಲ ಇದೆ, ಗೆಸ್ಟ್ ರೂಮ್ ಇದೆ, ಬ್ರಹ್ಮಚಾರಿ ಆಶ್ರಮ ಇದೆ, ಒಂದು ಓಪನ್ ಆಡಿಟೋರಿಯಂ ಇರುತ್ತೆ ಭಕ್ತರಿಗೆ. ಅಲ್ಲಿ ಏನಾದ್ರು ಅವರು ಏನಾದ್ರು ಇದು ಮಾಡುವಂತಹದ್ದು ಅಥವಾ ಭಗವಂತನ ಕುರಿತಾಗಿ ಲೀಲೆ, ಕೀರ್ತನೆ, ನಾಟಕ. ಒಂದು ಕಲ್ಯಾಣಿ ಇರುತ್ತೆ, ಸರೋವರ ಕೊಳ. ಇದು 2024ರಲ್ಲಿ ಕಂಪ್ಲೀಟ್ ಆಗಬೇಕು ಅನ್ನುವಂತಹದ್ದು ಪ್ರಭುಜಿಯವರ ಆಕಾಂಕ್ಷೆ ಕೂಡ ಇದೆ. ಆಮೇಲೆ ನೀವು ನೋಡ್ಬೋದು ಅಲ್ಲಿ ಯಾವ ರೀತಿಯಾದಂತಹ ಸೇವೆಗೆ ಅವಕಾಶವಿದೆ ನಮಗೆ. ಅಂದ್ರೆ ಇಲ್ಲಿ ಮತ್ಸ್ಯ ಸುಧಾಮ ಸೇವಾ ಅನ್ನುವಂತಹದ್ದಿದೆ. ಅಂದ್ರೆ ಅದಕ್ಕೆ ಒಂದು 500 ಹಂಗೆ ಅಮೌಂಟ್ ನೋಡ್ಬೋದು ನೀವು. ಕೂರ್ಮ ಸುಧಾಮ ಸೇವಾ ಅನ್ನುವಂತಹದ್ದು, ವರಾಹ ಸುಧಾಮ ಸೇವಾ ಅಂದ್ರೆ ಇದು ನಮ್ಮ ಕೈಲಾದಷ್ಟು ಏನೋ ಚಿಕ್ಕ ಪುಟ್ಟ ಅಮೌಂಟ್ ಅನ್ನ ನಾವು ನಮ್ಮನ್ನು ನಾವಿಲ್ಲಿ ಒಂದು ಅಳಿಲು ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂತಹದ್ದು. ವಾಮನ ಸುಧಾಮ ಸೇವಾ ಇದೆ, ನರಸಿಂಹ ಸುಧಾಮ ಸೇವಾ ಅಮೌಂಟ್ ನೋಡ್ಬೋದು. ಈ ತರ ಪುರುಷೋತ್ತಮ ಸೇವಾ ಸುಧಾಮ, ಪುರುಷೋತ್ತಮ ಪರಶುರಾಮ ಸುಧಾಮ ಸೇವಾ, ಬಲರಾಮ ಸೇವಾ ಇದೆ. ಹೀಗೆ ಹಲವಾರು ರೀತಿಯಾಗಿ ಸೇವಾ ಅಮೌಂಟ್ ಇದೆ. ಸೊ ಇಲ್ಲಿ ಬೇರೆ ಲಿಂಕ್ಗಳಿದಾವೆ. ನೀವು ಏನಿದ್ರು ಅಡ್ಮಿನ್ ಹತ್ರ ಕೇಳಿದ್ರೆ ಅವರು ನಿಮಗೆ ಆನ್ಸರ್ ಮಾಡ್ತಾರೆ. ಇಲ್ಲ ನೀವು ಕ್ಲಾಸ್ ಕೊನೆಯಲ್ಲಿ ನನಗೂ ಹೇಳ್ಬೋದು. ಬಗ್ಗೆ ನಿಮ್ಗೆ ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಬೇಕಂದ್ರೆ ಕೊಡ್ಬೋದು. ಮತ್ತೆ ಇಲ್ಲಿ ಲಿಂಕ್ ಇದೆ, ಈ ಲಿಂಕ್ ಮುಖಾಂತರ ನೀವು ಡೊನೇಷನ್ ಅನ್ನ ಕೊಡ್ಬೋದು. ಇಲ್ಲ ಯಾರಾದ್ರೂ NRIs ಇದ್ರೆ ಅವ್ರು ಈ ರೀತಿಯಾಗಿ ಅವರಿಗೆ ಇಮೇಲ್ ಮಾಡ್ಬೋದು. ಹರೇ ಕೃಷ್ಣ, ಧನ್ಯವಾದಗಳು. ಸೊ ಇದು ಟೆಂಪಲ್ ಕನ್ಸ್ಟ್ರಕ್ಷನ್ ಬಗ್ಗೆ ಮತ್ತು ಸೇವೆಯ ಬಗ್ಗೆ. ಮತ್ತೆ ಇಸ್ಕಾನ್ನಲ್ಲಿ ನಿಮಗೆ ಯಾರಿಗಾದ್ರೂ ಶಾಶ್ವತ ಲೈಫ್ ಮೆಂಬರ್ ಆಗಬೇಕು ಅನ್ನುವಂತಹ ಇದ್ರೆ ಅದು ಸಹಿತ ಆಪ್ಷನ್ ಇದೆ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನು ನೀವು ತಿಳಿಸ್ಕೊಳ್ಬೋದು. ಅಂದ್ರೆ ನೀವು ಲೈಫ್ ಮೆಂಬರ್ ಆದ್ರೆ ವರ್ಷದಲ್ಲಿ ಬೇರೆ ಇಸ್ಕಾನ್ ದೇವಸ್ಥಾನಗಳಲ್ಲಿ ಹೋದಾಗ ನಿಮ್ಗೆ ಉಳಿಲಿಕ್ಕೆ ಅಂದ್ರೆ ಮೊದಲೇ ಕೇಳಿ ಬುಕ್ ಮಾಡ್ಕೊಳ್ಬಹುದು, ಫ್ರೀ ಆಫ್ ಕಾಸ್ಟ್ ಇರಬಹುದು. ಆ ಥರದ ಕೆಲವು ತುಂಬಾ ಫೆಸಿಲಿಟೀಸ್ ಇದಾವೆ. ಸೊ ದಯವಿಟ್ಟು ಅಡ್ಮಿನ್ ಹತ್ರ ನಿಮ್ಗೆ ಯಾರಿಗಾದ್ರೂ ಆ ಥರದ್ದು ಏನಾದರೂ ಇಷ್ಟ ಇದ್ರೆ ಅದರ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ ನೀವು ಹೇಳ್ಬಹುದು.
ಹರೇ ಕೃಷ್ಣ. ಧನ್ಯವಾದಗಳು. ಸೊ ಈ ರೀತಿಯಾಗಿ ಏನನ್ನಾದ್ರೂ ಭಗವಂತ ಹೇಳ್ತಾ ಇದ್ದಾನೆ, ನಮ್ಮ ಕೈಲಾದ ಸೇವೆಯನ್ನು ನಾವು ಭಗವಂತನ ಕುರಿತಾಗಿ ಮಾಡ್ತಾ ಇರ್ಬೇಕು. ಅವನೇನ್ ಮಾಡ್ತಾನೆ ನಮ್ಗೆ ಆ ರೀತಿಯಾಗಿ ಅವನು ಭಕ್ತಿಯಲ್ಲಿ ಅಂದ್ರೆ ನಮ್ಮನ್ನ ಹಂತ ಹಂತವಾಗಿ ಮೇಲಕ್ಕೆ ಏರಿಸ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾನೆ. ಅಥೈತದಪ್ಯ ಶಕ್ತೋಸಿ ಕರ್ತುಂ ಉದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮವಾನ್. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲಾ ಕರ್ಮಫಲವನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು. ಈಗ ನಿನಗೆ ಅಷ್ಟು ಮಾಡ್ಲಿಕ್ಕೆ ಆಗಿಲ್ಲ, ನೀನು ಎಲ್ಲ ಕರ್ಮಫಲನ ಅಟ್ಲೀಸ್ಟ್ ಅದನ್ನೆಲ್ಲ ಬಿಟ್ಬಿಡು, ತ್ಯಜಿಸು, ನಿನ್ನ ಕರ್ಮಫಲಗಳನ್ನು ತ್ಯಜಿಸು, ಆತ್ಮಸ್ಥಿತನಾಗು. ಆತ್ಮಸ್ಥಿತ ಅಂದ್ರೆ ಏನು ನೋಡೋಣ. ನೀವು ಯಾರಾದ್ರೂ ಆತ್ಮಸ್ಥಿತ ಅನ್ನುವಂಥದ್ದಕ್ಕೆ ಯಾರಾದ್ರೂ ನಿಮ್ಮ ನಿಮ್ಗೆ ಗೊತ್ತಿರೋದನ್ನ ಶೇರ್ ಮಾಡ್ಬೋದು, ಸರಿ ತಪ್ಪು ಏನು ಪ್ರಾಬ್ಲಮ್ ಇಲ್ಲ. ನಾವು ಮುಂದೆ ಅವನು ಅದಕ್ಕೆ ಹೇಳ್ತಾನೆ, ಇನ್ನೊಂದು ಶ್ಲೋಕ ಬರುತ್ತೆ ಏನಂತ ನಮ್ಗೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ ಮಾತಾಜಿ, ಶೋಭಾ ನಾಯ್ಕ್ ಮಾತಾಜಿ. ಮತ್ತೆ ಯಾರಾದ್ರು? ಆತ್ಮಸ್ಥಿತ ಅಂದ್ರೆ ಮನಸ್ಸನ್ನ ಒಂದು ಕೇಂದ್ರೀಕರಿಸೋದು. ಸ್ಥಿರವಾಗಿ ಇಟ್ಕೊಂಡು ಅಂತ ಅನ್ಕೊಳ್ತೀನಿ ಪ್ರಭುಜಿ. ಕರೆಕ್ಟ್. ಆತ್ಮವನ್ನ ಅಂದ್ರೆ ಒಂದು ಸ್ಥಿರವಾಗಿ ಇಟ್ಕೊಳ್ಳೋದು, ಯಾವುದೇ ರೀತಿಯಾದಂತಹ ಗೊಂದಲಗಳಿಗೆ ಈಡಾಗದೆ ಇರುವಂತಹದ್ದು ಅಲ್ವಾ? ಇಲ್ಲ ಅಂದ್ರೆ ಒಂದು ಸ್ಥಿರತೆ ಇರುವಂತಹದ್ದು ಮುಖ್ಯವಾಗಿ ಆತ್ಮಸ್ಥಿರನಾಗಿರ್ಬೇಕು. ಅಂದ್ರೆ ಯಾವುದೇ ರೀತಿಯಾಗಿ ಕರ್ಮ ಫಲಗಳನ್ನ ಪೂರ್ತಿಯಾಗಿ ಭಗವಂತನಿಗೆ ಬಿಟ್ಟು ಬಿಡಬೇಕು. ಯಾವುದೇ ಒಂದ್ ನಮ್ ಕೆಲಸ ಮಾಡೋದು ಆದ್ರೆ ಪ್ರತಿಫಲವನ್ನ ಅಪೇಕ್ಷಿಸದೇ ಇರೋದು. ಆದ್ರೆ ಅದರಿಂದ ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ, ಅಂದ್ರೆ ಒಳ್ಳೇದಾದ್ರೆ ಹಿಗ್ಗೋದು ಇಲ್ಲ, ಕೆಟ್ಟದಾದ್ರೆ ಕುಗ್ಗೋದು ಇಲ್ಲ, ಆ ರೀತಿಯಾಗಿ ಎಲ್ಲ ಅಂದ್ರೆ ಎಲ್ಲವನ್ನು ಈಕ್ವಲ್ ಆಗಿ ಸ್ವೀಕಾರ ಮಾಡುವಂಥದ್ದು. ಸೊ ಅಂತಹ ಒಂದು ಆತ್ಮಸ್ಥಿರತೆ, ಅದ್ರ ಬಗ್ಗೆ ಸ್ಥಿತಪ್ರಜ್ಞನ ಲಕ್ಷಣ ಬಗ್ಗೆ ಮುಂದೆ ಹೇಳ್ತಾನೆ ನೋಡ. ಶ್ರೇಯೋ ಹಿ ಜ್ಞಾನ ಅಭ್ಯಾಸ ಜ್ಞಾನಂ ವಿಶಿಷ್ಯತೆ ಜ್ಞಾನಾತ್ ಕರ್ಮಫಲ ತ್ಯಾಗ ಶಾಂತಿರನಂತರಂ. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು. ಆದರೆ ಜ್ಞಾನಕ್ಕಿಂತ ಧ್ಯಾನ ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಉತ್ತಮ, ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನ ಪಡೆಯಬಹುದು. ಅವನು ಹೇಳ್ತಾ ಇದ್ದಾನೆ, ಈಗ ನಿನಗೆ ಇನ್ ಕೇಸ್ ಸ್ಥಿತ ಪ್ರಜ್ಞಲಿಕ್ಕೆ ಆಗ್ಲಿಕ್ಕೂ ಆಗದೆ ಇದ್ರೆ ನೀನೇನ್ ಮಾಡ್ಬೇಕು? ಜ್ಞಾನಕ್ಕಿಂತ ಅಂದ್ರೆ ಜ್ಞಾನಾರ್ಜನೆಯನ್ನ ಮಾಡ್ಕೋಬೇಕು ಅಲ್ವಾ? ಜ್ಞಾನ ಸಾಧನೆಯಲ್ಲಿ ತೊಡಗು, ತಿಳ್ಕೋ, ಭಗವಂತನ ಬಗ್ಗೆ ತಿಳ್ಕೋ, ಶಾಸ್ತ್ರಗಳನ್ನ ಕೇಳು, ಗುರುಗಳ ಹತ್ರ ಹೋಗು. ಹೀಗೆ ಜ್ಞಾನ ಸಾಧನೆ ಹೇಗ್ ಮಾಡೋದು ಅಲ್ವಾ? ಜ್ಞಾನ ಸಾಧನೆಯನ್ನ ಮಾಡೋದು ಮುಂದೆ ಹೇಳ್ತಾನೆ ಅರ್ಜುನ, ಅಂದ್ರೆ ಕೃಷ್ಣನೇ ಹೇಳ್ತಾನೆ, ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಹೋಗು ವಿನಮ್ರನಾಗಿ ಭಗವಂತನ ಅಂದ್ರೆ ಗುರುಗಳ ಮುಖಾಂತರ ಪ್ರಶ್ನೆ ಕೇಳಿ ಅವ್ರ ಹತ್ರ ತಿಳ್ಕೋ. ಆ ರೀತಿಯಾಗಿ ಜ್ಞಾನ ಸಂಪಾದನೆಯನ್ನ ಮಾಡುದು. ಅದು ಆಗಿಲ್ಲ, ಅದರಿಂದ ಅವನು ಹೇಳ್ತಾನೆ ಜ್ಞಾನ ಸಂಪಾದನೆಗಿಂತನೂ ಧ್ಯಾನ ಮಾಡುವುದು ಉತ್ತಮ. ಜ್ಞಾನಕ್ಕಿಂತ ಧ್ಯಾನ ಉತ್ತಮ. ಜ್ಞಾನವೇ ಉತ್ತಮ ಅಲ್ಲ ಅಂತ ಕೇಳಿದ್ರೆ ಜ್ಞಾನದ ಕೊನೆಯ ಗುರಿ ಭಗವಂತ. ಜ್ಞಾನದಿಂದ ನಾವು ಮತ್ತೆ ಭಕ್ತಿಗೆ ಹೋಗಬೇಕು. ಜ್ಞಾನಕ್ಕಿಂತ ಧ್ಯಾನ ಉತ್ತಮ. ಧ್ಯಾನ ಮಾಡ್ಲಿಕ್ಕೆ ಆಗಿಲ್ಲ, ಅಷ್ಟಾಂಗ ಯೋಗ. ಕರ್ಮಫಲ ತ್ಯಾಗ ಇನ್ನೂ ಉತ್ತಮ. ಧ್ಯಾನಕ್ಕಿಂತಲೂ ಕರ್ಮಫಲ ತ್ಯಾಗವೇ ಮಾಡೋದು. ಅಂದ್ರೆ ಧ್ಯಾನ ಮಾಡ್ಬೇಕಂತ ನೀವು ಕರ್ಮಫಲ ತ್ಯಾಗ ಮಾಡಿದರೆ ಅದಕ್ಕಿಂತ ಕರ್ಮಫಲ ತ್ಯಾಗವೇ ಉತ್ತಮ. ನಮಗೆ ಕರ್ಮಫಲಗಳನ್ನ ಪೂರ್ತಿಯಾಗಿ ಭಗವಂತನಿಗೆ ಬಿಟ್ಟ ಕೆಲಸ, ನಮ್ಮ ಕರ್ತವ್ಯಗಳನ್ನ ನಾವು ಮಾಡ್ಕೊಂಡು ಹೋಗುವಂತ. ಹೀಗೆ ಮಾಡೋದ್ರಿಂದ ನಮ್ಗೇನಾಗುತ್ತೆ? ಮನಃಶಾಂತಿ ಸಿಗುತ್ತೆ, ಶಾಶ್ವತವಾದಂತಹ ಮನಃಶಾಂತಿ ನಮ್ಗೆ ಸಿಗುತ್ತೆ. ಅಥೈತದಪ್ಯ ಶಕ್ನೋಸಿ ಕರ್ತುಂ ಉದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮವಾನ್. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ
ನಿನ್ನ ಎಲ್ಲಾ ಕರ್ಮಫಲಗಳನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು. ಅಂದ್ರೆ ಅವನ ಪ್ರಜ್ಞೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ನಿನ್ಗೆ ಆಗಿಲ್ಲ ಅಂದ್ರೆ ನಿನ್ನ ಎಲ್ಲಾ ಕರ್ಮಫಲಗಳನ್ನ ಬಿಟ್ಟು ಆತ್ಮಸ್ಥಿತನಾಗಿರು ಅನ್ನುವಂಥದ್ದನ್ನ ಹೇಳ್ತಾನೆ. ಅದ್ವೇಷ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮೋಹೋ ನಿರಹಂಕಾರಃ ಸಮ ದುಃಖ ಸುಖ ಕ್ಷಮಿ ಸಂತುಷ್ಟ ಸತತಂ ಯೋಗೆ ಯಥಾತ್ಮ ದೃಢ ನಿಶ್ಚಯಃ ಮಯ್ಯರ್ಪಿತ ಮನೋಬುದ್ಧಿರ್ ಯೋ ಮದ್ಭಕ್ತಃ ಸಮೇ ಪ್ರಿಯಃ. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲಾ ಜೀವಿಗಳಿಗೆ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನೋ, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಕ್ಷಮಾಶೀಲನೋ, ಸದಾ ತೃಪ್ತನೋ, ಸಂತುಷ್ಟನೋ, ಆತ್ಮ ಸಂಯಮಿಯೋ, ದೃಢ ನಿಶ್ಚಯದಿಂದ ಭಕ್ತಿ ಸೇವೆಯಲ್ಲಿ ನಿರತನೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನೋ, ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು. ಸೊ ಭಗವಂತನಿಗೆ ಯಾರು ಪ್ರಿಯರು, ಎಂಥವರು ಪ್ರಿಯರು ಅನ್ನೋದನ್ನ ಅವನು ಇಲ್ಲಿ ಹೇಳ್ತಾ ಇದ್ದಾನೆ. ಯಾರು ಒಂದು ಅಸೂಯೆ ಇರಬಾರದು. ಅಸೂಯೆ ಅಂದ್ರೆ ಯಾವಾಗ ನಾವು ಶುದ್ಧ ಭಕ್ತಿಯಲ್ಲಿ ಇರ್ತೇವೆ, ಯಾವಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತೇವೆ, ಇಂತಹದ್ದೆಲ್ಲ ಹೋಗ್ಬಿಡತ್ತೆ. ಎಲ್ಲಾ ಜೀವಿಗಳಲ್ಲಿಯೂ ಸ್ನೇಹಿತನು. ಯಾಕೆಂದ್ರೆ ಎಲ್ಲಾ ಜೀವಿಗಳಲ್ಲಿಯೂ ನಾವು ಏನನ್ನು ನೋಡ್ತೇವೆ, ಆದ್ರಿಂದ ಯಾರು ಅಂದ್ರೆ ಭಗವಂತನನ್ನ ಪರಮ ಪುರುಷೋತ್ತಮ ಅಂತ ಹೇಳಿತಾರೋ, ದೇವೋತ್ತಮ ಪರಮ ಪುರುಷ ಅಂತ ಅವನನ್ನ ಪೂಜಿಸ್ತಾರೋ ಅಂತವ್ರು ಎಲ್ಲಾ ಜೀವಿಗಳಲ್ಲಿ ಭಗವಂತನನ್ನ ನೋಡುವುದರಿಂದ ಅವನಿಗೆ ತಾನು ಒಡೆಯನೆಂಬ ಭಾವನೆ ಇಲ್ಲದೆ, ಯಾಕೆಂದ್ರೆ ಅವನಿಗೆಲ್ಲ ಗೊತ್ತು ನಾನಿಲ್ಲಿ ಬರೀ ಒಂದು ನಿಮಿತ್ತ ಮಾತ್ರ ಅನ್ನುವಂತಹದ್ದು. ಅದರಿಂದ ನಾನು ಯಾವುದೂ ಇಲ್ಲ, ಇಲ್ಲಿ ಎಲ್ಲ ಅವನ ಮಾರ್ಗದರ್ಶನದಲ್ಲಿ ಆಗುವಂತಹದ್ದು. ಜ್ಞಾನಯೋಗದಲ್ಲಿ ಗೊತ್ತಾಗತ್ತೆ ನಿಮ್ಗೆ ಆತ್ಮ ಪರಮಾತ್ಮನ ಹೇಗೆ ನಮ್ಮ ಸಂಬಂಧ ಇರಬೇಕು ಅನ್ನುವಂಥದ್ದು. ಸುಖ ದುಃಖಗಳಿಗೆ ಸಮಚಿತ್ತ ಅಲ್ವಾ, ಸುಖ ಇರ್ಲಿ ದುಃಖ ಇರ್ಲಿ ಸಮವಾಗಿರ್ಬೇಕು. ಕ್ಷಮಾಶೀಲನು, ಕ್ಷಮೆ ಕೊಡುವಂತಹದ್ದು ತುಂಬಾ ದೊಡ್ಡ ಗುಣ. ಕ್ಷಮೆ ಕೇಳುವುದು, ಕ್ಷಮೆ ಕೊಡುವುದು, ಕ್ಷಮಿಸುವುದು ಎರಡು ಕ್ಷಮೆ. ಸದಾ ತೃಪ್ತನಾಗಿರುವಂತವನು, ಯಾವುದೇ ರೀತಿಯಾದಂತಹ ಅತೃಪ್ತತೆ ಇರುವುದಿಲ್ಲ, ಸಂತುಷ್ಟ. ಆತ್ಮ ಸಂಯಮಿ, ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವನು, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವವನು, ಅಂತಹ ಭಕ್ತನು ನನಗೆ ಬಹಳ ಪ್ರಿಯ. ಯಾರು ಕೃಷ್ಣನಿಗೆ ಅತ್ಯಂತ ಪ್ರಿಯರಾದವರು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸುಧಾಮ ನೋಡ್ಬೋದು, ಭಕ್ತ ಸುಧಾಮ ಯಾವ ರೀತಿಯಾಗಿ ಇದು ಮಾಡ್ತಾನೆ ಅಂತ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ ಹರ್ಷ ಭಯೋ ದ್ವೇಗೈರ್ ಮುಕ್ತೋ ಯಸ್ಸ ಮೇ ಪ್ರಿಯ. ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ, ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರೋನು, ಆತನು ನನಗೆ ಬಹುಪ್ರಿಯನು. ಸೊ ಇಲ್ಲಿ ಒಂದು ಚಿತ್ರಕೇತು ಅಂತಹ ಒಂದು ರಾಜ ಇರ್ತಾನೆ. ಚಿತ್ರಕೇತು ಹೀಗೆ ಯಾರು ಸಮಚಿತ್ತರಾಗಿರ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಈ ಚಿತ್ರಕೇತುಗೆ ಒಂದು 1000 ಹೆಂಡತಿಯರು. ಅವನಿಗೆ ಭಗವಂತ ಭಗವಂತನ ಅನಂತನ ಸಾಕ್ಷಾತ್ಕಾರದಿಂದ ಅವನಿಗೆ ಒಂದು ಲೋಕವನ್ನೇ ಕೊಡ್ತಾನೆ. ಸೊ ಚಿತ್ರಕೇತು ಹೀಗೆ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರುವಾಗ ಶಿವ ಪಾರ್ವತಿಯನ್ನ ತನ್ನ ತೊಡೆಯ ಮೇಲೆ ಕೂರಿಸ್ಕೊಂಡು ಶ್ರೀಮದ್ ಭಾಗವತಂ ಬಗ್ಗೆ ಹೇಳ್ತಾ ಇರ್ತಾನೆ. ಶ್ರೀಮದ್ ಭಾಗವತಂ ಕುರಿತಾಗಿ ಎಲ್ಲಿ ಕೈಲಾಸದಲ್ಲಿ ಅವನು ಅದನ್ನ ನೋಡ್ಬಿಟ್ಟು ನಗಾಡ್ತಾನೆ. ಅಂದ್ರೆ ಗೊತ್ತಿಲ್ಲ, ಅವನು ಅತ್ಯಂತ ಶ್ರೇಷ್ಠ ಭಕ್ತ ಭಗವಂತನದು ಅಂತ ಶಿವನಿಗೂ ಗೊತ್ತು. ಆದ್ರೆ ಪಾರ್ವತಿ ಏನ್ ಮಾಡ್ತಾಳೆ, ನೀನ್ ಯಾಕೆ ನಕ್ಕೆ, ನೀನು ಅಂದ್ರೆ ಈಗ ಮುಂದಿನ ಜನ್ಮದಲ್ಲಿ ನೀನು ರಾಕ್ಷಸನಾಗಿ ಹುಟ್ಟು ಅನ್ನೋ ಒಂದು ಶಾಪವನ್ನ ಕೊಟ್ಟು ಬಿಡ್ತಾ. ಆದ್ರೆ ಚಿತ್ರಕೇತು ಹೇಳಿ ಕೇಳಿ ಭಗವಂತನ ಭಕ್ತ. ಅವನು ಯಾವುದೇ ರೀತಿಯಾಗಿ ಗೊಂದಲಕ್ಕೆ ಒಳಗಾಗದೆ, ಉದ್ವೇಗಕ್ಕೆ ಒಳಗಾಗದೆ, ದುಃಖ ಆತಂಕಗಳಿಲ್ಲದೆ ಅವನು ವಿಮಾನದಿಂದ ಇಳಿದು ಬಂದು ಪಾರ್ವತಿಗೆ ಕೈ ಮುಗಿದು ಹೇಳ್ತಾನಂತೆ, ನನಗೇನು ನೀನು ಶಾಪ ಕೊಟ್ಟೆ, ನಾನು ಅದನ್ನ ಸಂತೋಷವಾಗಿ ಸ್ವೀಕಾರ ಮಾಡ್ತೇನೆ, ನಾನು ರಾಕ್ಷಸನಾಗ್ತೇನೆ. ನಾನು ಶಿವ ಹೇಳ್ತಾನೆ ಅವಳಿಗೆ, ನೀನು ಶಾಪ ಕೊಡಬಾರ್ದಿತ್ತು ಅವನಿಗೆ. ಆಮೇಲೆ ಯಾಕೆಂದ್ರೆ ಅವನು ಭಗವಂತನ ಭಕ್ತ, ಅವನಿಗೆ ಯಾವುದೇ ರೀತಿಯಾದಂತಹ ಇದಿಲ್ಲ. ಆದ್ರಿಂದ ಅವನು ಅವಳ ಹತ್ರ ಬೇಡ್ಕೊಳ್ತಾನೆ, ಸರಿ ನೀನೇನು ಶಾಪ ಕೊಟ್ಟೆ, ಆದ್ರೆ ನನಗೆ ದಯವಿಟ್ಟು
ನಾನು ರಾಕ್ಷಸನಾಗಿ ಹುಟ್ಟಿದ್ರೂ ಸಹಿತ ಭಗವಂತನ ಭಕ್ತಿಯನ್ನ ನನ್ನಿಂದ ಕಸಿದುಕೊಳ್ಬೇಡ, ನಾನು ಅನನ್ಯವಾಗಿ ಅವನ ಭಕ್ತಿಯನ್ನ ಮಾಡುವಂತಹ ಒಂದು ಬುದ್ಧಿಯನ್ನ ನೀನು ನನಗೆ ಕೊಡು ಅಂತ ಅವನು ಬೇಡ್ಕೊಳ್ತಾನೆ. ಸೊ ಅದನ್ನೇ ಶಿವ ಹೇಳುವಂತಹದ್ದು. ನೋಡು, ನೀನು ಶಾಪ ಕೊಡಬಾರದಿತ್ತು ಅವನಿಗೆ ಅನ್ನುವಂತಹದನ್ನ, ಆದ್ರೂ ಸಹಿತ ಅವನು ಹೇಗೆ ಭಕ್ತನಾಗಿರುವುದರಿಂದ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಅವನು ಉದ್ವೇಗಕ್ಕೆ ಒಳಗಾಗದೆ ಅದನ್ನ ಸಮಚಿತ್ತನಾಗಿ ಎಲ್ಲವನ್ನು ಸರಿಯಾಗಿ ಸ್ವೀಕಾರ ಮಾಡ್ತಾನೆ. ಯಾಕೆಂದ್ರೆ ಅವರು ಕಳೆದು ಹೋಗತ್ತೆ, ಭಗವಂತ ನೋಡ್ಕೊಳ್ತಾನೆ. ಭಕ್ತಿ ಒಂದು ಇದ್ರೆ ಸಾಕು. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸದಿರುವ ಪರಿಶುದ್ಧನಾದ ದಕ್ಷನಾದ ಚಿಂತೆ ಇಲ್ಲದ ಎಲ್ಲಾ ನೋವುಗಳಿಂದ ಮುಕ್ತನಾದ ಯಾವ ಫಲಕ್ಕಾಗಿಯೂ ಶ್ರಮ ಪಡದ ಭಕ್ತನು ನನಗೆ ಬಹುಪ್ರಿಯನಾದವನು. ಸೊ ಇಂಥವರು ಭಗವಂತನಿಗೆ ತುಂಬಾ ಪ್ರಿಯರು. ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಯಾವುದೇ ರೀತಿಯಾಗಿ ಅವನು ಕೆಲಸ ಮಾಡ್ತಾನೆ ಆದ್ರೆ ಅದರ ಮೇಲೆ ಡಿಪೆಂಡ್ ಆಗಿರುವುದಿಲ್ಲ. ಪರಿಶುದ್ಧ ದಕ್ಷ ಚಿಂತೆ ಇಲ್ಲದವ ಎಲ್ಲಾ ನೋವುಗಳಿಂದ ಮುಕ್ತನಾದವ ಯಾವ ಫಲಕ್ಕಾಗಿ ಶ್ರಮ ಪಡುವ ಅವಶ್ಯಕತೆ ಇಲ್ಲ. ಭಕ್ತಿ ಇರಬೇಕು, ಕರ್ತವ್ಯ ಮಾಡಬೇಕು, ಎರಡೇ ಕೆಲಸ ನಮ್ದು. ಮುಂದಿನದೆಲ್ಲ ಅವನಿಗೆ, ಮತ್ತೆ ಅವನ ಪ್ರಜ್ಞೆಯಲ್ಲಿ ಇರಬೇಕು, ಸದಾ ಭಗವಂತನ ಪ್ರಜ್ಞೆಯಲ್ಲಿ ಇರಬೇಕು. ಸೊ ಅದು ಅಂಥವರು ಭಗವಂತನಿಗೆ ಪ್ರಿಯರು. ಯೋನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತೆ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ. ಯಾರು ಹರ್ಷ ಪಡುವುದಿಲ್ಲವೋ, ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಬಯಸುವುದಿಲ್ಲವೋ, ಯಾರು ಶುಭಾಶುಭಗಳನ್ನು ಪರಿತ್ಯಾಗ ಮಾಡುತ್ತಾರೋ ಅಂತಹ ಭಕ್ತನು ನನಗೆ ಪ್ರಿಯನು. ಭಕ್ತ ಪ್ರಹ್ಲಾದ, ನಾರಾಯಣ ಎಂತಹ ಶಿಕ್ಷೆಗಳನ್ನು ಸಹಿತ ಅವನ ತಂದೆ ಕೊಡುವಂತ ಅಂತ ಭಯಂಕರವಾದ ಶಿಕ್ಷೆಗಳನ್ನೆಲ್ಲ ಅವನು ಮೆಟ್ಟಿ ನಿಲ್ತಾನೆ. ಅದರಿಂದ ಅವನು ಇಲ್ಲಿ ಹೇಳುವಂತಹದ್ದು ಯಾರು ಅಂಥವರು ಅವನಿಗೆ ಪ್ರಿಯ ಅನ್ನುವಂಥದ್ದು. ಸಮಃ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತಃ ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಃ ಸ್ಥಿರಮತಿಃ ಭಕ್ತೇ ಮಾನ್ಮೇ ಪ್ರಿಯೋ ನರಃ. ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು, ಮಾನಾಪಮಾನಗಳಲ್ಲಿ ಶೀತೋಷ್ಣಗಳಲ್ಲಿ ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು, ಕಲ್ಮಶವನ್ನುಂಟು ಮಾಡುವ ಎಲ್ಲಾ ಸಾಹಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಅಲ್ಪತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಸ್ಥಿರಮತಿಯು, ಭಕ್ತಿ ಸೇವೆಯಲ್ಲಿ ನಿರತನೂ ಆದವನು ನನಗೆ ಬಹುಪ್ರಿಯನು. ಸೊ ನೋಡ್ಕೊಳ್ಳಿ, ಕ್ಲಿಯರ್ ಆಗಿ ಭಗವಂತ ಹೇಳಿದ್ದಾನೆ ಯಾರ್ಯಾರು ಭಗವಂತನಿಗೆ ಹೆಚ್ಚು ಪ್ರಿಯರಾಗ್ತಾರೆ. ಇವೆಲ್ಲ ಭಗವಂತನಲ್ಲಿ ನಾವು ಇಟ್ಟಿರುವ ಕೃಷ್ಣ ಪ್ರಜ್ಞೆಯ ಸಂಕೇತಗಳು. ನಾವು ಭಗವಂತನ ಪ್ರಜ್ಞೆಯಲ್ಲಿ ಇರುವುದರಿಂದ, ಹರಿಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ ಈ ರೀತಿಯಾಗಿ ನಾವು ಅನುಭವ ಪಡೆಯಬಹುದು. ಕೀರ್ತಿ ಅಪಕೀರ್ತಿ ಅದ್ಯಾವುದೂ ಫರಕ್ ಬರೋದಿಲ್ಲ. ಯಾಕೆಂದ್ರೆ ಪದ್ಮಪತ್ರ ಮೀಮಾಂಬಸಾನ ಅಂತ ಹೇಳ್ತಾರೆ. ತಾವರೆ ಎಲೆ ನೀರಿನಲ್ಲೇ ಇದ್ರೂ ನೀರು ಅದಕ್ಕೆ ಅಂಟ್ಕೊಳ್ಳೋದಿಲ್ಲ. ಆ ರೀತಿಯಾಗಿ ನಾವು ಐಹಿಕ ಪ್ರಪಂಚದಲ್ಲಿಯೇ ಇದ್ದೀವಿ, ಶುದ್ಧ ಭಕ್ತಿಯನ್ನು ಅದರ ಕೃಷ್ಣ ಪ್ರಜ್ಞೆಯಲ್ಲಿ ಇರೋದರಿಂದ ಯಾವುದೇ ಐಹಿಕವಾದಂತಹ ಈ ಗುಣಗಳು ನಮಗೆ ಅಂಟುಕೊಳ್ಳುವುದಿಲ್ಲ. ಅದರಿಂದ ಕಲ್ಮಶವನ್ನು ಉಂಟು ಮಾಡುವ ಎಲ್ಲ ಸಹವಾಸಗಳಿಂದ ಮುಕ್ತನು. ಈ ರೀತಿ ಎಲ್ಲ ಆಟೋಮೆಟಿಕಲಿ ಆಗುತ್ತೆ. ಆಸಕ್ತಿ ಇಲ್ಲದವನು, ಸ್ಥಿರಮತಿಯು, ಭಕ್ತಿ ಸೇವೆಯಲ್ಲಿ ನಿರತನೂ ಆದವನು ನನಗೆ ಪ್ರಿಯನು. ಏದು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧದಾನ ಮತ್ಪರಮ ಭಕ್ತಾಸ್ತೆ ತೀವ ಮೇ ಪ್ರಿಯ. ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳೋರವರು ನನಗೆ ಬಹುಪ್ರಿಯರು. ಹೀಗೆ ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನ ಹಿಡಿದು, ಅಂದ್ರೆ ಭಗವಂತನ ಕುರಿತಾಗಿ ನಾವು ಭಕ್ತಿಯನ್ನ ಮಾಡಬೇಕು ಅನ್ನೋದನ್ನೇ ಅವನು ಹೇಳ್ತಾ ಇದ್ದಾನೆ. ಅದರಿಂದ ಹೆಚ್ಚು ಹೆಚ್ಚು ಎಷ್ಟಾಗತ್ತೋ ಅಷ್ಟು ಮಿನಿಮಮ್ 1 ರೌಂಡಿಂದ ಶುರು ಮಾಡಿ ಪ್ರತಿನಿತ್ಯ ಖಂಡಿತವಾಗಿ 1 ರೌಂಡ್ ಅಂತೂ ಯಾವತ್ತೂ ಮಿಸ್ ಮಾಡಬೇಡಿ. ಹರೇ ಕೃಷ್ಣ ಮಂತ್ರವನ್ನ ಜಪಿಸಿ. ಯಾಕೆಂದ್ರೆ ಅದರಿಂದ ಖಂಡಿತವಾಗಿ ನಾವು ಮುಂದೆ ಭಕ್ತಿ ಮಾರ್ಗದಲ್ಲಿ ಹೋಗಬಹುದು. ಅಂತಹ ಒಂದು ಮಾರ್ಗದರ್ಶನ ಅವನಿಂದ ನಮಗೆ ಆಗತ್ತೆ. ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳೋರು ಅವರು ನನಗೆ ಬಹುಪ್ರಿಯರು. ಈ ಚಿತ್ರದಲ್ಲಿ ನೋಡಬಹುದು, ಒಂದು ಬ್ರಾಹ್ಮಣರ ಎದುರುಗಡೆ ಕೃಷ್ಣ ಕುಳಿತಿದ್ದಾನೆ. ಸೊ ಇವರ ಹೆಸರು ಬಿಲ್ವ ಮಂಗಲ ಠಾಕೂರ್ ಅಂತ.
ಇವರು ಕೇರಳ ಮೂಲದವರು ಅಂತ ಹೇಳಲಾಗಿದೆ. ಸೊ ಇವರು ಏನ್ ಮಾಡ್ತಾರೆ, ಇವರು ಹೀಗೆ ಆ ಅಂದ್ರೆ ಶಾಸ್ತ್ರಗಳನ್ನ ಅರಿತುಕೊಂಡು ಬ್ರಾಹ್ಮಣರು ತಮ್ಮ ಕರ್ತವ್ಯಗಳನ್ನ ಮಾಡ್ಕೊಂಡು ಇರುವವರು. ಆದ್ರೆ ಇವರಿಗೆ ಏನಾಗಿದೆ, ಒಂದು ವೇಶ್ಯೆಯ ಸಂಘ ಇರುತ್ತೆ. ಆ ವೇಶ್ಯೆಯ ಸಂಘದಿಂದ ಒಂದ್ಸಲ ಬಹಳ ಜೋರಾಗಿ ಮಳೆ ಬೀಳ್ತಾ ಇದೆ. ಅವರ ತಂದೆ ಹುಷಾರಿಲ್ಲ, ಜ್ವರ ಬಂದ್ಬಿಟ್ಟಿದೆ. ಅವರು ಮಲಗಿದ್ದಾರೆ ಹಾಸಿಗೆ ಮೇಲೆ. ಆದ್ರೆ ಈ ಮಳೆನೂ ಬರ್ತಾ ಇದೆ. ಆದ್ರೆ ಇವ್ರಿಗೆ ಏನಾಗಿದೆ, ಏನೋ ಆ ವೇಶ್ಯೆಯನ್ನ ಪ್ರತಿನಿತ್ಯ ನೋಡ್ಬೇಕು ಅವ್ರಿಗೆ. ಅವರನ್ನು ನೋಡದೇ ಇದ್ರೆ ಸಮಾಧಾನ ಇಲ್ಲ, ಆ ವೇಶ್ಯೆ ಹತ್ರ ಹೋಗ್ಬೇಕು. ಅವ್ರೇನ್ ಮಾಡ್ತಾರೆ, ಅಂತಹ ಮಳೆಯಲ್ಲಿಯೂ ಒಂದು ನದಿಯನ್ನ ದಾಟಿ ಹೋಗ್ಬೇಕಾಗತ್ತೆ, ಒಂದು ಹೊಳೆಯನ್ನ. ಆ ಹೊಳೆಯಲ್ಲಿ ತುಂಬಾ ಧಾರಾಕಾರವಾದ ಮಳೆ ಬರ್ತಾ ಇದೆ. ಆದ್ರೂ ಸಹಿತ ಆ ಹೊಳೆಯಲ್ಲಿ ಪ್ರವಾಹ ಉಕ್ಕಿ ಬರ್ತಾ ಇದೆ. ಆದ್ರೂ ಸಹಿತ ಅವ್ರು ಏನ್ ಮಾಡ್ತಾರಂತೆ ಅಂದ್ರೆ, ಒಂದು ಹೆಣ ತೇಲ್ಕೊಂಡು ಬರ್ತಾ ಇರುತ್ತೆ, ಯಾರೋ ಸತ್ತಿರೋದು. ಆ ಹೆಣದ ಸಹಾಯದಿಂದ ಅವರು ಆ ಹೊಳೆಯನ್ನ ದಾಟಿ ಆ ವೇಶ್ಯೆ ಹತ್ರ ಹೋಗ್ತಾರಂತೆ. ಸೊ ಅಲ್ಲಿ ಹೋದಾಗ ಆ ಪರಿಸ್ಥಿತಿಯಲ್ಲಿ ಅವ್ರು ಬಂದಿರೋದನ್ನ ನೋಡಿ ವೇಶ್ಯೆಗೆ ಇವರ ಮೇಲೆ ಒಂಥರ ಜಿಗುಪ್ಸೆ ಬಂದ್ಬಿಡು. ಅವ್ರು ಹೇಳ್ತಾಳೆ, ಸ್ವಲ್ಪ ಆದ್ರೂ ಭಗವಂತನ ಕುರಿತಾಗಿ ನೀನು ಭಕ್ತಿಯನ್ನ ಮಾಡಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಅಂತಹ ಹುಷಾರಿಲ್ಲದೆ ಇರುವಂತಹ ನಿಮ್ಮ ಅಂದ್ರೆ ತಂದೆಯನ್ನ ಬಿಟ್ಟು ನೀನು ಇಲ್ಲಿ ಬಂದಿದ್ಯಲ್ಲ ಅಂತ ಅವಳು ಬೈತಾಳೆ, ಅವರಿಗೆ ಬೈತಾಳೆ. ಸ್ವಲ್ಪ ಆದ್ರೂ ಭಕ್ತಿ ಮಾಡ್ಬೋದ್ರೆ ಭಗವಂತ ನೋಡ್ಕೊಳ್ತಾ ಇದ್ದ, ನಿಮ್ಗೆ ಏನಾದ್ರು ಚೆನ್ನಾಗಿ ಇಟ್ಟಿರ್ತಿದ್ದ. ಅವ್ರಿಗೆ ಏನಾಗತ್ತೋ ಗೊತ್ತಿಲ್ಲ. ಅವ್ರು ಅಲ್ಲಿಂದ ಹೊರಟು ಬರ್ತಾರೆ, ಮನೆಗೆ ಬರ್ತಾರೆ. ಮನೆಗೆ ಬಂದು ಆದ್ರೆ ಅವರ ತಂದೆ ಅಂದ್ರೆ ಹುಷಾರಿರೋದಿಲ್ಲ, ಅವ್ರು ಹೋಗ್ಬಿಡ್ತಾರೆ. ಆಮೇಲೆ ಅವ್ರು ಏನ್ ಮಾಡ್ತಾರಂತೆ, ಅಲ್ಲಿಂದ ಸೀದಾ ಅವರು ವೃಂದಾವನಕ್ಕೆ ಬರ್ತಾರೆ. ವೃಂದಾವನಕ್ಕೆ ಬಂದು, ಯಾಕೆಂದ್ರೆ ಅವ್ರು ಹೇಳಿದ್ಮೇಲೆ ಅವ್ರಿಗೆ ಮನಸ್ಸು ಪರಿವರ್ತನೆ ಆಗತ್ತೆ. ಆಗ ಹೌದು, ನಾನು ಏನ್ ಕೆಲಸ ಮಾಡ್ತಾ ಇದ್ದೇನೆ ಅನ್ನುವಂತ ಒಂದು ಅರಿವಾಗತ್ತೆ ಅವರಿಗೆ. ಅವರು ವೃಂದಾವನಕ್ಕೆ ಬರ್ತಾರೆ. ವೃಂದಾವನಕ್ಕೆ ಬಂದು ತಾನು ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ. ಸೇವೆಯಲ್ಲಿ ತೊಡಗಿದ ಮೇಲೆ ಏನಾಗತ್ತೆ, ಅಲ್ಲಿ ಬರುವಂತಹ ಭಕ್ತರಲ್ಲಿ ಒಂದು ವಿವಾಹಿತ ಸ್ತ್ರೀಯ ಮೇಲೆ ಅವರ ಆಕರ್ಷಣೆ ಆಗ್ಬೇಡ. ಆದ್ರೆ ಒಂದು ವ್ಯತ್ಯಾಸ ಏನು ಅಂದ್ರೆ, ಈಗ ಇಲ್ಲಿ ಮೊದಲು ಕಿಂತ ಈಗ ಅವರಿಗೆ ಏನಾಗತ್ತೆ, ಭಕ್ತರ ಸಂಘದಲ್ಲಿ ಇರುವುದರಿಂದ ಅವರಿಗೆ ಅನ್ಸತ್ತೆ ಯಾಕೆ ಈ ತರ ಆಗ್ತಾ ಇದೆ ಅಂತ. ಇದಕ್ಕೆಲ್ಲ ಕಾರಣ ನನ್ನ ಕಣ್ಣು, ನಾನು ನೋಡಿದ್ದಕ್ಕೆ ತಾನೇ ಈ ತರ ಆಗ್ತಾ ಇರುವಂತಹದ್ದು. ನನ್ನ ಕಣ್ಣೇ ಬೇಡ ಅಂತ ಕಣ್ಣನ್ನ ಕಿತ್ಕೊಂಡ್ಬಿಡ್ತಾರಂತ. ಕಣ್ಣನ್ನ ಕಿತ್ಕೊಂಡ್ಮೇಲೆ ಭಗವಂತನ ಕುರಿತಾಗಿ ಒಂದೇ ಸಮಯ ಧ್ಯಾನವನ್ನ ಮಾಡ್ತಾ ಭಗವಂತನ ಕುರಿತಾಗಿ ಹಲವಾರು ಹೀಗೆ ಪದ್ಯಗಳನ್ನ ಅವರು ಬರೀತಾರೆ, ಗೀತೆಗಳನ್ನ ಭಗವಂತನ ಕುರಿತಾಗಿ ಬರೀತಾರಂತೆ, ಬೇರೆಯವ್ರ ಹತ್ರ ಬರೀತಿರ್ತಾರೆ. ಆಮೇಲೆ ಅಷ್ಟಾದೇಶ ವಿಶ್ರಾವ್ಯವಾಗಿ ಅವರು ಕೀರ್ತನೆಯನ್ನ ಮಾಡ್ತಾ ಇದ್ರು ಭಗವಂತನ ಕುರಿತಾಗಿ ಅಂತ. ಸೊ ಹೇಳಲಾಗತ್ತೆ ಅವರು ಅಷ್ಟು ಭಕ್ತಿಯಿಂದ, ಅನನ್ಯ ಭಕ್ತಿಯಿಂದ ಅವರು ಭಗವಂತನ ಕುರಿತಾಗಿ ತಮ್ಮ ಸೇವೆಯನ್ನ ಮಾಡ್ತಾ ಇರೋದ್ರಿಂದ ಕೃಷ್ಣ ಸ್ವತಃ ಅವ್ರ ಎದುರುಗಡೆ ಬಂದು ಕೂತ್ಕೊಂಡು ಕೇಳ್ತಾ ಇದ್ದ ಅನ್ನುವಂತಹದ್ದು. ಇದು ಕೆಲವರ ಅನುಭವದ ಮಾತು. ಅಂದ್ರೆ ಭಕ್ತರಿಗೆ ಆ ರೀತಿಯಾದಂತಹ ಒಂದು ಅನುಭವ ಆಗಿದೆ ಅಂದ್ರೆ ಭಗವಂತ ಗೊತ್ತು. ಸೊ ಆ ರೀತಿಯಾಗಿ ಭಗವಂತನಿಗೆ ಅಂಥವರು ಪ್ರಿಯರು ಅನ್ನುವಂಥದ್ದು. ಸೊ ನಮ್ಮ ಜೀವನದಲ್ಲಿ ನಾವು ಇಲ್ಲಿ ತನಕ ಏನ್ ಮಾಡಿದ್ದೇವೆ, ಏನು ಬಿಟ್ಟಿದ್ದೇವೆ, ಅದು ಯಾವುದೇ ರೀತಿಯಾದಂತಹ ಪರಿಗಣನೆಗೆ ಬರುವುದಿಲ್ಲ. ಆದರೆ ಇವತ್ತಿನಿಂದ ಮುಂದೆ ನಾವು ಎಷ್ಟು ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ತೇವೆ, ಎಷ್ಟು ನಮ್ಮ ಪ್ರಜ್ಞೆಯನ್ನ ಭಗವಂತನಲ್ಲಿ ಇಡ್ತೇವೆ, ಹೇಗೆ ನಾವು ನಮ್ಮ ಮುಂದಿನ ಜೀವನವನ್ನ ಅಂದ್ರೆ ಭಕ್ತಿಯ ಜೀವನವನ್ನಾಗಿ ನಾವು ಮಾರ್ಪಡಿಸಿಕೊಳ್ಳುತ್ತೇವೆ ಅನ್ನೋದು ಬಹಳ ಮುಖ್ಯ. ಸೊ ಯಾಕೆ ಅಂದ್ರೆ ಯಾರು ಹೆಚ್ಚು ಭಕ್ತಿಯ ಮಾರ್ಗದಲ್ಲಿ ಬಂದಿರ್ತಾರ, ಅನನ್ಯ ಭಕ್ತಿಯನ್ನ ಮಾಡ್ತಾರೆ, ಒಂದಲ್ಲ ಒಂದು ಕಾರಣದಲ್ಲಿ ಭಗವಂತ ಹೇಳಿದಾಗೆ 4 ಮಂದಿ ಮಾತ್ರ ಭಗವಂತನಿಗೆ ಶರಣಾಗವಂತರ. ಆರ್ತೋ ಅರ್ಥಾರ್ಥಿ ಜಿಜ್ಞಾಸು ಅಲ್ವಾ. ಯಾರು ದುಃಖದಲ್ಲಿರುವವನು ಜಿಜ್ಞಾಸುವು, ಸಂಪತ್ತನ್ನು ಬಯಸುವನು ಅಥವಾ ಜ್ಞಾನ ಸಂಪಾದನೆಗೋಸ್ಕರ ಜ್ಞಾನವನ್ನ ವೃದ್ಧಿಸಿಕೊಳ್ಳುವಂತ ಭಗವಂತನ ಕುರಿತು. ಸೊ ಅಂಥವರು ಭಗವಂತನಿಗೆ ಶರಣಾಗತರಾಗ್ತಾರೆ ಅಂತ. ಆದ್ರಿಂದ ಇಲ್ಲಿ ತನಕ ಆಗಿದ್ದಾಯ್ತು. ನಾವು ಮುಂದೆ ಭಗವಂತನಿಗೆ ಮೊದಲು ನಾವು ಕೇಳ್ತಾ ಮಾಡ್ಬೋದು, ಭಗವಂತ ಈ ಕಷ್ಟ ಇದೆ ನಿವಾರಣೆ ಮಾಡಪ್ಪ ಪರಮಾತ್ಮ, ಹರೇ ಕೃಷ್ಣ ಮಾಡ್ಬೋದು. ಆದ್ರೆ ಹಾಗೆ ಮಾಡ್ತಾ 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 ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಹೆಚ್ಚು ಮಾಡ್ತಾ ನಮ್ಮ ಮನಸ್ಸು ಅನ್ನುವಂಥದ್ದು ಕೃಷ್ಣನಲ್ಲಿ ಸ್ಥಿರವಾಗ್ತಾ ಆಗ ನಮಗೆ ಅನ್ಸುತ್ತೆ ನಮಗೆ ಈ ಪ್ರಪಂಚದಲ್ಲಿ ಯಾವುದರ ಅವಶ್ಯಕತೆ ಇಲ್ಲ. ಇದ್ದಷ್ಟು ದಿವಸ ಭಗವಂತನ ಭಕ್ತಿಯನ್ನ ಮಾಡ್ಕೊಂಡು ನನ್ನ ಕರ್ತವ್ಯವನ್ನ ನಾನು ಮಾಡ್ಕೊಂಡು ಈ ಶರೀರ ಅನ್ನುವಂಥದ್ದು ಏನಿದೆಯಲ್ಲ, ಇದು ಒಂದು ನೀರಿನಲ್ಲಿ ಸಾಗುವಂತ ಹಡಗಿನ ತರ. ಈ ನೀರು ಇದನ್ನ ಸಾಗ್ಬೇಕು, ನಾವು ಈಸಬೇಕು, ಇದ್ದು ಜಯಿಸಬೇಕು. ಆಮೇಲೆ
ಭಗವಂತನ ಧಾಮಕ್ಕೆ ನಾವು ಹೋಗಬೇಕು ಅನ್ನುವಂಥದ್ದು. ಸಮಃ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸಮ ದುಃಖೇಶು ಸಮಸ್ಸಂಗ ವಿವರ್ಜಿತಃ ತುಲ್ಯ ನಿಂದಾ ಸುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತೆ ಭಕ್ತೇ ಮಾನ್ಮೇ ಪ್ರಿಯೋ ನರಃ. ಸೊ ಇದು ಆಲ್ರೆಡಿ ಆಗಿದೆ, ಸಾರಿ ಕೃಷ್ಣ ರಿಪೀಟ್ ಆಗಿತ್ತು. ಅದೇ ಹರೇ ಕೃಷ್ಣ. ಸೊ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಗುರುಜಿ, ನನ್ಗೆ ಇದನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಗೊತ್ತಾಗ್ತಿದೆ ಗುರುಜಿ. ಆಹಾ. ಯಾಕಂತಂದ್ರೆ ನನ್ಗೆ ಈಗ ಜ್ಞಾಪಕ ಬಂತು, ಹಲವು ವರ್ಷಗಳ ಹಿಂದೆ ನಾನು ಸಿದ್ಧ ಸಮಾಧಿ ಯೋಗ ಅಂತ 10 ದಿವಸದ ಒಂದು ಕೋರ್ಸು, ಆಮೇಲೆ 4 ದಿವಸದ ಒಂದು ಕೋರ್ಸ್ ಅನ್ನ ನಾನು ಮಾಡಿದ್ದೆ. ಅದರ ನಂತರ ನನ್ನ ಇದನ್ನೇ ಚೇಂಜ್ ಆಗಿ ಹೋಗ್ಬಿಟ್ಟಿತ್ತು. ಆದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಳಿಕ್ ನನ್ಗೆ ಆಗ್ಲಿಲ್ಲ. ಹ್ಮ್. ಈಗ ಮತ್ತೆ ಅದನ್ನ ಮಾಡ್ಬೇಕು ಅನ್ನೋ ಮನಸ್ಸು ನನ್ಗೆ ಬರ್ತಾ ಇದೆ ಗುರೂಜಿ. ಧನ್ಯವಾದಗಳು. ಭಗವಂತನ ಪ್ರಜ್ಞೆ ಇರ್ರಿ, ಭಗವಂತ ಹೇಳಿದ್ ನೆನಪಿರ್ಲಿ. ಭಗವದ್ಗೀತೆನೆಲ್ಲ ಅವನು ಏನ್ ಹೇಳಿದ್ದಾನೆ, ಯಾವುದನ್ನೇ ಮಾಡು, ಯಾವುದನ್ನೇ ಬಂಧಿಸು, ಆದರೆ ನೀನು ಕರ್ಮಫಲಗಳನ್ನು ಜಯಿಸು, ಅದನ್ನ ಭಗವಂತನ ಸೇವೆ ಅಂತ ಮಾಡು. ನೀವು ನಿಮಗಾಗಿ ಏನಾದ್ರೂ ಮಾಡ್ತಾ ಇದ್ರೆ ಅದರಿಂದ ಬಹಳ ದಿನ ನಿಮ್ಗೆ ಅದರಲ್ಲಿ ಸಕ್ಸಸ್ ಸಿಗೋದಿಲ್ಲ. ನಾವು ನಮಗಾಗಿ, ನೀವು ಯಾಕೆ ಆತರ ಅಂದ್ರೆ ಯಾವುದನ್ನೇ ಮಾಡಿದ್ರು ಅದನ್ನ ಭಗವಂತನ ಸೇವೆ, ಕರ್ಮಫಲಗಳನ್ನ ಅಪೇಕ್ಷಿಸದೆ ಮಾಡಬೇಕು. ನೀವು ಕರ್ಮಫಲಗಳನ್ನ ಅಪೇಕ್ಷಿಸಿ ಮಾಡ್ಲಿಕ್ಕೆ ಹೋದ್ರೆ ಅದು ನನಗೆ ಅನ್ನೋದು ಬಂದ್ಬಿಡುತ್ತೆ. ಅದರಿಂದ ನನಗಾಗಿ ನಾನು ಏನಾದ್ರೂ ಮಾಡ್ಕೊಂಡ್ರೆ ಅದು ಇಂದ್ರಿಯ ತೃಪ್ತಿ ಆಗತ್ತೆ. ಇಂದ್ರಿಯ ತೃಪ್ತಿಯಿಂದ ಏನಾಗತ್ತೆ, ಮತ್ತೆ ಬೀಳ್ತೀವಿ. ಮತ್ತೆ ಅದ ಕೈಲಿಕ್ಕೆ ಪತನ ಸಿಕ್ಕಲ್ಲ. ಆಗತ್ತೆ. ಅದ ಹರೇ ಪತನ ಕೃಷ್ಣ ಆಗತ್ತೆ. ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಸಂತೋಷ್ ಪ್ರಭುಜಿ ಹೇಳಿ. ಧನ್ಯವಾದಗಳು ಈಗ ಗುರೂಜಿ. ಧನ್ಯವಾದಗಳು. ಆ, ಹರೇ ಕೃಷ್ಣ ಮಹಾಮಂತ್ರ ಜಪಿಸ್ಬೇಕಾದ್ರೆ ಹೌದು. ಈ ಮಾಂಸಾಹಾರ ಮತ್ತು ಮದ್ಯ ಆಮೇಲೆ ಜೂಜಾಟ ಇವು ನೇಮ್ಗಳ ಇವು ಬಿಡ್ಲೇಬೇಕಾ ಪ್ರಭುಜಿ? ಅಲ್ಲ, ನಿಮ್ಗೆ ಆಮೇಲೆ ಬರುತ್ತೆ. ಈಗ ಮಾಡಿ ನೀವು ಹ್ಮ್ ಸ್ಟಾರ್ಟಿಂಗ್ ಅಲ್ಲಿ ಬರೀ 1 ರೌಂಡ್ ಆದ್ರೂ ಮಿನಿಮಮ್ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಿ. ಹ್ಮ್ ಆಮೇಲೆ ಭಗವತ್ ಪ್ರೇರಣೆಯಿಂದ ಭಕ್ತಿ ಹ್ಮ್. ಭಕ್ತಿ ಮಾರ್ಗದ ನಿಯಂತ್ರಕ ತತ್ವಗಳು, ಪರಸ್ತ್ರೀ ಸಂಘ, ಮಾಂಸಾಹಾರ, ಹ್ಮ್. ಮದ್ಯಪಾನ, ಜೂಜು, ಇದು 4ಕ್ಕೆ ಅವಕಾಶವಿಲ್ಲ. ಆದರೆ ಈಗ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆ ರೀತಿಯಾಗಿ ಯಾರೇ ಏನೇ ಮಾಡ್ತಾ ಇದ್ರು ಅವರು ಹರೇ ಕೃಷ್ಣ ಮಹಾಮಂತ್ರ ಜಪಿಸಿ ಈಗ ಆಮೇಲೆ ಭಗವಂತನ ಮಾರ್ಗದರ್ಶನದಲ್ಲಿ ಆಟೋಮೆಟಿಕಲಿ ಅದೆಲ್ಲ ಹೋಗುತ್ತೆ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದನ್ನು ಅವಾಯ್ಡ್ ಮಾಡ್ಬೇಕಂತ. ಈರುಳ್ಳಿ ಬೆಳ್ಳುಳ್ಳಿ ಇಷ್ಟ ಬೇಗ ಏನು ತೊಂದರೆ ಇಲ್ಲ, ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಯಾವಾಗ ನೀವು ಪ್ರಭುಪಾದ ಆಶ್ರಯ ಆ ತರದ ಅಂದ್ರೆ ತುಂಬಾ ಇದೆ ರೌಂಡ್, ಆಗ ನೀವು ಬೆಳ್ಳುಳ್ಳಿ ಈರುಳ್ಳಿಯನ್ನ ಸಹಿತ ಬಿಡಬಹುದು. ಆಗತ್ತೆ ಅಂತಹ ಒಂದು ಸಿಚುವೇಶನ್ ಅಲ್ಲಿ ನೀವು ಬಿಡಬಹುದು. ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಈಗ ಭಗವಂತನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸೋದಕ್ಕೆ ಮಿನಿಮಮ್ 1 ರೌಂಡ್ ಇಂದ 4 ರೌಂಡ್ ಇನ್ ಬಿಟ್ವೀನ್ ಏನಾದ್ರೂ ಎಷ್ಟಾಗತ್ತೋ ಅಷ್ಟು ಮಾಡಿ. ಖಂಡಿತವಾಗಿ 16 ರೌಂಡ್ ಮಾಡಿದ್ರು ತುಂಬಾ ಒಳ್ಳೇದು. 16 ರೌಂಡ್ 1.5 ತಾಸು ಪ್ರತಿನಿತ್ಯ ನೀವು ಟೈಮ್ ತಗೊಂಡು ಮಾಡಿದ್ರೆ ತುಂಬಾ ಒಳ್ಳೇದು. ನಾನು ಹೇಳ್ತೇನೆ, ಖಂಡಿತವಾಗಿಯೂ ನಿಮ್ಗೆ ಸ್ವಲ್ಪ ದಿವಸದಲ್ಲಿ ನೀವು ಈ ಏನ್ ಕೇಳ್ತಾ ಇದ್ದೀರಾ ಪ್ರಶ್ನೆ, ಆ ಪ್ರಶ್ನೆಗಳೆಲ್ಲ ನಿಮ್ಮಿಂದ ಹೋಗ್ಬಿಡುತ್ತೆ. ಖಂಡಿತವಾಗಿಯೂ ಹೋಗುತ್ತೆ. ಪ್ರಭುಜಿ, ಕೃಷ್ಣ ಪ್ರಜ್ಞೆಯಲ್ಲಿ ದಿನಚರ್ಯ ಹೇಗಿರಬೇಕು? ಕೃಷ್ಣ ಪ್ರಜ್ಞೆಯಲ್ಲಿ ದಿನಚರಿ ಏನೂ ಇಲ್ಲ. ನೀವೇನ್ ಮಾಡ್ತಾ ಇದ್ದೀರ ಅದನ್ನ ಮಾಡಿ. ಕೃಷ್ಣನಲ್ಲಿ ವೈಯಕ್ತಿಕ ಕೆಲಸ ಬಿಟ್ಟು, ಆದ್ರೆ ನಾನೊಂದ್ ಯಾವ್ದೋ ಒಂದು ಆಫೀಸ್ಗೆ ಹೋಗ್ತೀನಿ, ಜಾಬ್ಗೆ ಹೋಗ್ತೀನೋ ಇಲ್ಲ ಗಾರೆ ಕೆಲ್ಸಕ್ಕೂ ಏನೋ ಆ ಕೆಲಸ ಬಿಟ್ಟು ಅದರ ವ್ಯತಿರಿಕ್ತ ಅಂದ್ರ 4 ಗಂಟೆ ಕೇಳೋದಾಗ್ಲಿ, ಈ ತರ ದಿನಚರ್ಯ ಹೆಂಗಿರಬೇಕು? ಅಲ್ಲ, ನಾರ್ಮಲಿ ಬೆಳಗ್ಗೆ ಏಳೋದು ಒಳ್ಳೇದು. ಅದು ಅಭ್ಯಾಸದಿಂದ ಬರುತ್ತೆ ನಿಮ್ಗೆ. ಇನ್ ಕೇಸ್ ಆಗಿಲ್ಲ ಅಂದ್ರೆ ಈಗ ಅದ್ರ ಬಗ್ಗೆ ಚಿಂತೆ ಮಾಡೋಕ್ ಹೋಗ್ಬೇಡಿ.
ನಿಮ್ಮ ಹತ್ರ ಆಗದೆ ಇರುವ ಕೆಲಸಕ್ಕೆ ಜಾಸ್ತಿ ಸ್ಟ್ರೆಸ್ ಹಾಕಕ್ ಹೋಗ್ಬೇಡಿ. ಹರೇ ಕೃಷ್ಣ ಮಹಾಮಂತ್ರ ಜಪಿಸಿ ಮಿನಿಮಮ್ 1 ರೌಂಡ್ ಪ್ರತಿನಿತ್ಯ. ಆಗತ್ತಾ? ಆಗತ್ತೆ ಪ್ರಭುಜಿ. ಪ್ರತಿನಿತ್ಯ 1 ರೌಂಡ್ ಆಗತ್ತಾ? 108 ಬಾರಿ ಎಷ್ಟು? ಆಗತ್ತೆ. ಒಂದು 7 ನಿಮಿಷ ತಗೊಳತ್ತೆ, ಒಂದು 10 ನಿಮಿಷ ಮ್ಯಾಕ್ಸಿಮಮ್ ಬೇಕಾಗ್ಬೋದು ನಿಮ್ಗೆ ಎಲ್ಲ ಸೇರಿ. ಅದು ಯಾವಾಗ್ಲೂ ಮಾಡ್ಬೋದು ನೀವು. ನಾವು ಹೇಳ್ತೇವೆ ರಾತ್ರಿ ಊಟ ಆದ್ಮೇಲೆ ಅಷ್ಟು ಮಾಡಕ್ ಹೋಗ್ಬೇಡಿ. ಬಟ್ ಬೆಳಗಿನಿಂದ ಸ್ನಾನನೇ ಮಾಡ್ಬೇಕಂತನೂ ಇಲ್ಲ. ಬೆಳಗ್ಗೆ ಎದ್ದು ನೀವು ಕೈಕಾಲು ಮುಖ ತೊಳೆದು ದೇವರಿಗೆ ನಮಸ್ಕಾರ ಮಾಡಿ ಕೂತ್ಕೊಂಡು 1 ರೌಂಡ್ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸ್ತೀವಿ. ಸ್ನಾನ ಮಾಡಿಯೇ ಮಾಡ್ಬೇಕಂತಿಲ್ಲ. ಮಧ್ಯಾಹ್ನ ಮಾಡ್ಬೋದು, ಸಾಯಂಕಾಲ ಮಾಡ್ಬೋದು, ಇನ್ ಬಿಟ್ವೀನ್ ದಿನದಲ್ಲಿ ಮಾಡ್ಬೋದು. ನಿಮಗೆ ಯಾವಾಗ ಟೈಮ್ ಇದೆ ಅವಾಗ 1 ರೌಂಡ್ ಮಾಡಕ್ಕಾಗತ್ತಾ? ಆಗತ್ತೆ ಪ್ರಭುಜಿ. ಅಷ್ಟು ಮಾಡಿ. ಬಾಕಿ ಎಲ್ಲ ಅವನು ದಾರಿ ತೋರಿಸ್ತಾನೆ, ಭಗವಂತ ದಾರಿ ತೋರಿಸ್ತಾನೆ. ಯಾಕೆಂದ್ರೆ ಅವನು ಹೇಳಿರುವಂತಹದ್ದು ಭಗವದ್ಗೀತೆಯಲ್ಲಿ ಏನು? ನನ್ನಲ್ಲಿ ಮನಸ್ಸನ್ನ ಇಡು. ನಮಗೆ ಅವನಲ್ಲಿ ಮನಸ್ಸನ್ನ ಇಡ್ಲಿಕ್ಕೆ ನಮ್ಗೆ ಈ ಮಾಯೆ ಅನ್ನುವಂಥದ್ದು ಈಗ ನಾಳೆ ಬರುತ್ತೆ ನಿಮಗೆ. ಈ ನಾಳೆಯಿಂದ ಜ್ಞಾನ ಯೋಗ ಸ್ಟಾರ್ಟ್ ಆಗತ್ತೆ. ಈ ಮಾಯೆ ಅಂದ್ರೆ ಏನು ಅನ್ನೋದು ಅರ್ಥ ಆಗತ್ತೆ. ಈ ಮಾಯೆಯನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ. ಅವ್ನು ಹೇಳ್ತಾನಲ್ಲ, ಏನೂ ಆಗ್ಲಿಲ್ಲ ಅಂದ್ರೆ ಜ್ಞಾನ ಸಂಪಾದನೆ ಮಾಡಿ. ಅದಕ್ಕಾಗಿ ಜ್ಞಾನವನ್ನ ಕೊಡ್ತಾ ಇದ್ದಾನೆ ಅವನು. ಭಕ್ತಿಯ ಮಾರ್ಗಕ್ಕೆ ಬರ್ಲಿಕ್ಕೆ ಅವಶ್ಯಕತೆ ಇರುವಂತಹ ಜ್ಞಾನವನ್ನ ಅವನು ನಾಳೆ ಕೊಡ್ತಾ ಇದ್ದಾನೆ, ನಾಳೆಯಿಂದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಅಶೋಕ್ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ ಮಹಾಮಂತ್ರವನ್ನು ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಸ್ವಾತಿ ಮಾತಾಜಿ. ಹರೇ ಕೃಷ್ಣ. ಓಕೆ, ನಾವೆಲ್ಲ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸೋಣ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು. हरे कृष्ण प्रभु जी, दंडवत प्रणाम। हरे कृष्ण प्रणाम प्रभु जी। हरे कृष्ण। जय श्री कृष्ण चैतन्य प्रभु नित्यानंद। ಪ್ರಭು ಜಿ, हरे कृष्ण। ಹೇಳಿ ಮಾತಾಡಿ, ಸ್ವಾತಿ ಮಾತಾಡಿ. ಹೆಣ್ಮಕ್ಳು ಅವರ ಮಂತ್ಲಿ ಟೈಮ್ ಅಲ್ಲಿ ಆ ಟೈಮ್ ಅಲ್ಲೆಲ್ಲ ಜಪಿಸಬಾರ್ದು ಅಲ್ವಾ ಪ್ರಭುಜಿ? ಹರೇ ಕೃಷ್ಣ ಮಹಾಮಂತ್ರ ನೀವು ಯಾವಾಗ್ಲೂ ಜಪಿಸ್ಬೋದು, ಜಪಿಸಬಹುದು. ರಜಾ ದಿನಗಳಲ್ಲಿಯೂ ನೀವು ಜಪಿಸ್ಬೋದು, ತೊಂದರೆ ಇಲ್ಲ. ಹೌದು. ಓಕೆ, ಎನಿ ಟೈಮ್. ಸ್ನಾನನೇ ಮಾಡ್ಬೇಕಂತಿಲ್ಲ, ಆ ದಿಕ್ಕೆ ಮುಖ ಮಾಡ್ಬೇಕು, ಈ ದಿಕ್ಕೆ ಮುಖ ಮಾಡ್ಬೇಕಂತಿಲ್ಲ. ಎಲ್ಲಾದ್ರೂ ಕೂತ್ಕೊಂಡು ಜಪ ಮಾಡಿ, ಆದ್ರೆ ಭಕ್ತಿಯಿಂದ ಮಾಡಿ ಅಷ್ಟೇ. ಹರೇ ಕೃಷ್ಣ ಮಹಾಮಂತ್ರ, ಅದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ಚೈತನ್ಯ ಮಹಾಪ್ರಭುಗಳು ಹೇಳಿರುವಂತದ್ದು, ಕೊಟ್ಟಿರುವಂತದ್ದು. ಸರಿ ಗುರುಜಿ. ಗುರುಜಿ ಹರೇ ಕೃಷ್ಣ. जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि भक्तवृंद। हरे कृष्ण 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 हरे हरे राम हरे राम 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 हरे राम हरे राम 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 हरे हरे कृष्ण हरे राम हरे राम राम हरे कृष्ण हरे कृष्ण हरे हरे राम हरे राम 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 हरे राम हरे राम 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 हरे कृष्ण हरे कृष्ण हरे राम राम हरे हरे कृष्ण हरे कृष्ण कृष्ण हरे हरे राम हरे राम 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 हरे 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 राम हरे राम 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 हरे हरे कृष्ण हरे कृष्ण राम हरे राम 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 हरे हरे राम हरे राम 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 हरे हरे कृष्ण हरे राम हरे राम 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 हरे हरे राम हरे राम 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 हरे हरे कृष्ण हरे कृष्ण हरे राम हरे राम 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 हरे हरे कृष्ण हरे कृष्ण हरे राम हरे कृष्ण हरे कृष्ण 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 हरे हरे राम हरे राम 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 हरे हरे कृष्ण हरे 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 राम हरे राम 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 हरे हरे कृष्ण हरे राम हरे राम हरे राम 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 हरे हरे कृष्ण हरे कृष्ण हरे कृष्ण 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 हरे हरे राम 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 हरे 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 कृष्ण हरे कृष्ण कृष्ण हरे हरे राम राम हरे राम हरे राम 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 हरे 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 कृष्ण हरे कृष्ण कृष्ण हरे हरे राम 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 हरे 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 राम हरे राम 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 हरे हरे कृष्ण हरे हरे राम
ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ರಾಮ ಹರೇ ರಾಮ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ 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 ಕೃಷ್ಣ ಕಂಟಿನ್ಯೂ ಮಾಡಿ ಮತ್ತೆ ಮುಗಿದಿಲ್ಲ ಮುಗಿತು ಒಂದು ರೌಂಡ್ ಮುಗಿತು ಹರೇ 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 ಕೃಷ್ಣ ಹರೇ ಕೃಷ್ಣ ಧನ್ಯವಾದಗಳು ಎಲ್ರಿಗೂ ನಾಳೆ ಮತ್ತೆ ಭೇಟಿಯಾಗೋಣ ಜ್ಞಾನ ಯೋಗ ಧನ್ಯವಾದಗಳು ಎಲ್ರಿಗೂ ಮತ್ತೊಮ್ಮೆ ಶುಭರಾತ್ರಿ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ ಶ್ರೀರಾಮರೂಪಾದರಿಗೆ ಜಯವಾಗಲಿ ಇಲ್ಲಿಂದ ಇರಿದಿರುವ ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ ಹರೇ ಕೃಷ್ಣ ಧನ್ಯವಾದಗಳು ಹರೇ ಕೃಷ್ಣ ನಮೋ ನಮಃ ಗುರುಜಿ ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು ಪ್ರಭುಜಿ.